ನಮಸ್ಕಾರ ವೀಕ್ಷಕರೇ, ಮಂಗಳೂರು ಜ್ಯುವೆಲ್ಸ್ ಅರ್ಪಿಸುವಂತಹ ಸುದ್ದಿ ಪ್ರಸ್ತುತಪಡಿಸುವ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಹೇಮಾ ಜಯರಾಮ್. ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ನಾವು ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಒಂದು ಆಭರಣವನ್ನ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇಲಿ ತೋರಿಸ್ತಾ ಹೋಗ್ತೀವಿ. ಆ ಒಂದು ಆಭರಣದ ಡಿಸೈನ್ ಅನ್ನ ನೋಡಿ ಅದರ ನಿಖರವಾದ ಬೆಲೆಯನ್ನ ನೀವು ನಮಗೆ ಕರೆ ಮಾಡಿ ತಿಳಿಸಿದಲ್ಲಿ ನಿಮಗೆ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನವನ್ನು ಪಡೆದುಕೊಳ್ಳುವಂತಹ ಅವಕಾಶ. ಜೊತೆಗೆ ನೀವೇನಾದ್ರೂ ಕರೆ ಮಾಡಿ ಆ ಒಂದು ಜ್ಯುವೆಲ್ರಿಯ ನಿಖರವಾದ ಬೆಲೆಯನ್ನ ಗೆಸ್ ಮಾಡೋದಕ್ಕಾಗ್ಲಿಲ್ಲ, ಆದ್ರೂ ಕರೆ ಮಾಡಿ ಪ್ರಯತ್ನವನ್ನ ಪಟ್ಟಿದ್ದೀರಿ ಅಂತಾದ್ರೂ ಕೂಡ ನಮ್ಮ ಪ್ರತಿ ಕಾಲರ್ ಅನ್ನ ನಿರಾಶೆ ಮಾಡದೆ ಅವರಿಗೆ ಕೂಡ ಒಂದು ವಿಶೇಷವಾದ ಬಹುಮಾನವನ್ನ ಕೊಡುವಂತಹ ವಿಶೇಷವಾದ ಯೋಜನೆಯನ್ನ ನಮ್ಮ ಮಂಗಳೂರು ಜ್ಯುವೆಲ್ಸ್ ಅವರು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ನಮಗೆ ಇವತ್ತು ಈ ಒಂದು ಮಂಗಳೂರು ಜ್ಯುವೆಲ್ಸ್ ನ ಇನ್ನಷ್ಟು ವಿಶೇಷತೆಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಮಂಗಳೂರು ಜ್ಯುವೆಲ್ಸ್ ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಶ್ರಾವ್ಯ ಅವರಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್, ಇದು ಮಂಗಳೂರು ಜ್ಯುವೆಲ್ಸ್ ಅರ್ಪಿಸುವಂತ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಅನ್ನುವಂಥ ಕಾರ್ಯಕ್ರಮದ 8ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ನಮ್ಮ ಏನು ಕಾಲರ್ಗಳು ತುಂಬಾ ಉತ್ಸುಕತೆಯಿಂದ ಪ್ರತಿ ಶುಕ್ರವಾರ 6:30ಕ್ಕೆ ಈ ಕಾರ್ಯಕ್ರಮ ಸುದ್ದಿ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನೆಲ್ ಅಲ್ಲಿ ನೇರ ಪ್ರಸಾರ ಆಗುತ್ತೆ. ನಮ್ಮ ವೀಕ್ಷಕರು ಈ ಕಾರ್ಯಕ್ರಮವನ್ನ ಬಿಡದೆ, ಅಂದ್ರೆ ಇಲ್ಲಿಯ ವೀಕ್ಷಕರು ಮಾತ್ರ ಅಲ್ಲ, ಬೆಂಗಳೂರು, ಮಂಗಳೂರು ಹಾಗೆ ಕಾಸರಗೋಡು ಭಾಗದ ವೀಕ್ಷಕರು ಕೂಡ ಕರೆ ಮಾಡಿ ನಮಗೆ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಎಲ್ಲ ಕಾಲರ್ಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ಕೂಡ ತುಂಬಾ ಉತ್ಸುಕತೆಯಿಂದ ಕರೆ ಮಾಡೋದಕ್ಕೆ ನಮ್ಮ ಕಾಲರ್ಗಳು ಕಾಯ್ತಾ ಇದ್ದಾರೆ. ಸೊ ನಿಮಗೆ ಅವಾಗಲೇ ನಾವು ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ಇಷ್ಟು ಸಂಚಿಕೆಯಲ್ಲಿ ಹೇಳ್ಕೊಂಡೇ ಬಂದಿದ್ದೀವಿ. ಯಾಕಂದ್ರೆ ಬೇರೆ ಜ್ಯುವೆಲ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ವೇಸ್ಟೇಜ್ ಹಾಗೆ ಮೇಕಿಂಗ್ ಚಾರ್ಜ್ ಅಲ್ಲಿ ವಿಶೇಷವಾದ ರಿಯಾಯಿತಿ ನಿಮಗೆ ಸಿಗುತ್ತೆ. ಜೊತೆಗೆ ಇಲ್ಲಿ ಲೈಟ್ ವೇಟ್ ಜ್ಯುವೆಲ್ರಿಗೆ ಕೂಡ ಮಂಗಳೂರು ಜ್ಯುವೆಲ್ಸ್ ತುಂಬಾನೇ ಫೇಮಸ್ ಆಗಿದೆ. ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಒಂದು ಬೆಲೆಯನ್ನ ನೀವು ಗೆಸ್ ಮಾಡುವಾಗ ಸರಿಯಾಗಿ ಒಂದು ಜ್ಯುವೆಲ್ರಿಯನ್ನ ಒಬ್ಸರ್ವ್ ಮಾಡಿ, ಅದರ ಒಂದು ಡಿಸೈನ್ ಅನ್ನ ಒಬ್ಸರ್ವ್ ಮಾಡಿ ಈ ಒಂದು ಜ್ಯುವೆಲ್ರಿಯ ನಿಖರವಾದ ಬೆಲೆಯನ್ನ ನಮಗೆ ತಿಳಿಸಿ ಅಂತ ಹೇಳ್ತಾ ಇದ್ದೇವೆ. ಎಸ್, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಜ್ಯುವೆಲ್ರಿ ಬಳೆಯನ್ನ ತೋರಿಸ್ತಾ ಇದ್ದೀವಿ. ಈ ಒಂದು ಬಳೆಯ ಈ ಒಂದು ಡಿಸೈನ್ ಬಗ್ಗೆ ಹೇಳಿ ನಮ್ಮ ವೀಕ್ಷಕರಿಗೆ. ಇದು ಒಂದು ನಿಮಗೆ ಆಂಟಿಕ್ ಬ್ಯಾಂಗಲ್, ಲಕ್ಷ್ಮಿ ಆಂಟಿಕ್ ಬ್ಯಾಂಗಲ್ ಅಂತ ಹೇಳ್ತೇವೆ. ಇದರಲ್ಲಿ ನಿಮಗೆ ನಕಾಶಿ ಡಿಸೈನ್ ಅನ್ನ ನಿಮಗೆ ಕಾಣಬಹುದು. ಇದನ್ನ ತುಂಬಾ ಲೈಟ್ ವೇಟ್ ಆಗಿದೆ. ಇದನ್ನ ನಿಮಗೆ ಸಿಂಗಲ್ ಬ್ಯಾಂಗಲ್ ಆಗಿ ಕೂಡ ನಿಮಗೆ ಯೂಸ್ ಮಾಡಬಹುದು. ಎಸ್, ಇವತ್ತು ಎರಡು ಬಳೆಯ ಒಟ್ಟು ತೂಕವನ್ನ ನೋಡಿ ನಮ್ಮ ವೀಕ್ಷಕರು ಬೆಲೆಯನ್ನ ಹೇಳಬೇಕು. ಹಾಗಾದ್ರೆ ಎಸ್, ಒಂದು ಜೋಡಿ ಬಳೆಯನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಒಂದು ಬಳೆಯ ನಿಖರವಾದ ಬೆಲೆಯನ್ನ ಗೆಸ್ ಮಾಡಿ ನೀವು ನಮಗೆ ಕರೆ ಮಾಡಿ ತಿಳಿಸ್ಬೇಕಾಗತ್ತೆ. ಎಸ್, ಆಂಟಿಕ್ ಜ್ಯುವೆಲ್ರಿ ಅಂತ ಹೇಳಿದ್ದಾರೆ. ಆಂಟಿಕ್ ಜ್ಯುವೆಲ್ರಿ ಅಂತ ಗೊತ್ತಿರುತ್ತೆ ನಮಗೆ ಆಲ್ಮೋಸ್ಟ್, ಯಾಕಂದ್ರೆ ಬೇರೆ ಜ್ಯುವೆಲ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬಳೆಯಲ್ಲಿ ನಮಗೆ ಮೇಕಿಂಗ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದರಲ್ಲೂ ಕೂಡ ಆಂಟಿಕ್ ಜ್ಯುವೆಲ್ರಿ ಅಂತ ಆದಾಗ ಸ್ವಲ್ಪ ಬೆಲೆಯಲ್ಲಿ ವ್ಯತ್ಯಾಸಗಳು ಇರುತ್ತೆ. ಮೇಡಮ್, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ, ಯಾಕಂದ್ರೆ ನಮ್ಮ ವೀಕ್ಷಕರು ಗೆಸ್ ಮಾಡುವಾಗ ಅವರಿಗೆ ಮಿಸ್ ಆಗಬಾರ್ದು ಇನ್ಫಾರ್ಮೇಶನ್ ಅಂತ. ನಮ್ಮಲ್ಲಿರುವಂತಹ ಎಲ್ಲ ಜ್ಯುವೆಲ್ರಿಗೆ ಕೂಡ ನಾವು ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆನೆ ವೇಸ್ಟೇಜ್ ಅಲ್ಲಿ ನಾವು ಕೊಡ್ತಾ ಇದ್ದೇವೆ. ಹಾಗೆ ಈ ಬ್ಯಾಂಗಲ್ ನಾವು ನೋಡುದಾದ್ರೆ ಬೇರೆ ಕಡೆ ಎಲ್ಲ ನಿಮಗೆ 24% ಅಲ್ಲಿ ಸಿಗ್ತಾ ಉಂಟು. ಹಾಗಿದ್ರೆ ನಮ್ಮಲ್ಲಿ ಇವಾಗ ನಿಮಗೆ 20% ಗೆ ಸಿಗ್ತಾ ಇದೆ. ಓಕೆ, ಮೇಕಿಂಗ್ ಚಾರ್ಜ್ ನಾವು ಬರೀ 20% ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಮೇಕಿಂಗ್ ಚಾರ್ಜ್ ಅಷ್ಟೇ ಹಾಕ್ತಿವಿ ಅಂತ ಹೇಳ್ತಾ ಇದ್ದೀರಿ. ಓಕೆ, ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ಬೇರೆ ಆಭರಣ ಮಳಿಗೆಗಳಲ್ಲಿ 24% ಹಾಕ್ತಾರೆ, ಮೇಕಿಂಗ್ ಚಾರ್ಜ್ ಎಲ್ಲ ಇರುತ್ತೆ. ಸೊ ಇಲ್ಲಿ ನಿಮಗೆ 20% ಅಷ್ಟೇ ಕೊಡ್ತಾ ಇದ್ದಾರೆ ಮಂಗಳೂರು ಜ್ಯುವೆಲ್ಸ್ನವರು. ಸೊ ಹಾಗಾಗಿ ಕರೆ ಮಾಡುವವರು ಸ್ವಲ್ಪ ಯೋಚನೆ ಮಾಡಿ. ಈ ಒಂದು ಜ್ಯುವೆಲ್ರಿಯ ಒಟ್ಟಾರೆ ಡಿಸೈನ್ ಅನ್ನ ನೋಡಿ, ಇದೆ ಆಂಟಿಕ್ ಬ್ಯಾಂಗಲ್ ಆಗಿದೆ, ಜೊತೆ ಅದೇ ಒಂದು ಪೇರ್ ಇದೆ ಈ ಬ್ಯಾಂಗಲ್. ಸೊ ಇದನ್ನ ಸರಿಯಾಗಿ ನೋಡಿ ಒಂದು ಬೆಲೆಯನ್ನ ಗೆಸ್ ಮಾಡಿ ನಮಗೆ ತಿಳಿಸಿ. ಎಸ್, ನಮ್ಮ ಮೊದಲನೇ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಕಾಯಿಸೋದ್ ಬೇಡ, ಮಾತನಾಡಿಸ್ತಾ ಹೋಗ್ತೀನಿ. ಹೆಲೋ, ಸೌಮ್ಯ ಅವರು ಕಡಬದಿಂದ ಕರೆ ಮಾಡಿದ್ದಾರೆ. ಹೌದು ಮೇಡಮ್, ನಮಸ್ತೆ. ನೀವು ನಮ್ಮ ಮೊದಲ ಕಾಲರ್. ಥ್ಯಾಂಕ್ ಯು. ಓಕೆ, 8ನೇ ಸಂಚಿಕೆಯ ಮೊದಲ ಕಾಲರ್ ನೀವು. ಹೌದು ಮೇಡಮ್, ಈ ಮೊದಲು ಕಾಲ್ ಮಾಡಿದ್ರಾ? ಮಾಡಿದ್ದೀರಿ. ಓಕೆ, ಹಾಗಾದ್ರೆ ಮಂಗಳೂರು ಜ್ಯುವೆಲ್ಸ್ಗೆ ನೀವು ವಿಸಿಟ್ ಮಾಡಿದಿರಿ ಅಂತ ಅನ್ಕೊಳ್ತೀನಿ. ಮಾಡಿದ್ದೀರಿ. ಹೇಗೆ ಅನಿಸ್ತು? ಸೂಪರ್ ಆಗಿದೆ, ತೊಂದ್ರೆ ಇಲ್ಲ. ಸೂಪರ್ ಆಗಿದೆಯಾ? ಹೌದು. ಫುಲ್ ಖುಷಿಯಲ್ಲಿದ್ದೀರಿ ಹಾಗಾದ್ರೆ ನೀವು? ಹೌದು. ಏನ್ ಗೊತ್ತಾ, ನಾವು ಹೇಳಿದಂತ ಒಂದು ಅವರು ಕಸ್ಟಮೈಸ್ ಇದ್ದಾರಲ್ಲ, ಅವರು ಸೂಪರ್ ಆಗಿ ಬಂದ, ನಾವು ಏನು ಹೇಳ್ತೇವೆ ಅದನ್ನ ಅವರು ಮಾಡಿ ತೋರಿಸಿ ನಮಗೆ ಕೊಡ್ತಾರೆ. ಓಕೆ ಓಕೆ ಓಕೆ, ಅಂದ್ರೆ ಅಲ್ಲಿಯ ಸಿಬ್ಬಂದಿಗಳು ನಿಮ್ಮ ಏನು ಆಕಾಂಕ್ಷೆ ಇದೆಯೋ ಅದಕ್ಕೆ ಸ್ಪಂದಿಸ್ತಾರೆ ಅಂತ ಹೇಳ್ತೀರಿ ನೀವು? ಹೌದೌದು. ಓಕೆ ಓಕೆ ಓಕೆ, ಜ್ಯುವೆಲ್ರಿ ತಗೊಂಡ್ರ ಅಲ್ಲಿಂದ? ತಗೊಂಡಿದ್ದೀರಿ. ಓಕೆ, ಕಾಲ್ಗೆ ಕೂಡ ಟ್ರೈ ಮಾಡಿದ್ದೀರಿ. ಯಾಕಂದ್ರೆ ಈ ಒಂದು ಬಳೆಯನ್ನ ಸರಿಯಾಗಿ ಒಬ್ಸರ್ವ್ ಮಾಡಿ ಅದರ ಒಂದು ನಿಖರವಾದ ಬೆಲೆಯನ್ನ ನೀವು ನಮಗೆ ತಿಳಿಸ್ಬೇಕು ಮೇಡಮ್. ನಾವು ಹೇಳಿದ್ವಿ ಅದು ಆಂಟಿಕ್ ಜ್ಯುವೆಲ್ರಿ ಅಂತ. ಸೊ ಎಷ್ಟಿರ್ಬೋದು ಈ ಒಂದು ಬ್ಯಾಂಗಲ್ನ ಬೆಲೆ?
ಅದು 7,50,571 ರೂಪಾಯಿ ಉಂಟು. 7,50,555. 50,555. 7,50,555 ರೂಪಾಯಿಗಳು ಅಂತ ಹೇಳ್ತಾ ಇದ್ದೀರಾ? ಹೌದು. ಓಕೆ 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 ಓಕೆ. ಈ ಒಂದು ಬ್ಯಾಂಗಲ್ನ ಬೆಲೆಯನ್ನ ಅವರು 7,50,555 ರೂಪಾಯಿ ಅಂತ ಗೆಸ್ ಮಾಡಿದ್ದಾರೆ. ಸೌಮ್ಯ ಅವರೇ, ಹೌದು. ಎಸ್, ಮೊದಲ ಕಾಲರ್ ಇದ್ದೀರಿ. ಇದರ ಒಂದು ನಿಖರವಾದ ಬೆಲೆಯನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಓಕೆ, ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡ್ತಾ ಇರಿ. ನಿಮಗೆ ಗೊತ್ತಿರೋರ್ಗೂ ಕೂಡ ಹೇಳಿ, ಯಾಕಂದ್ರೆ ನೀವು ವಿಸಿಟ್ ಮಾಡಿದೀರಾ, ಮಂಗಳೂರು ಜ್ಯುವೆಲ್ಸ್ ನ ಒಟ್ಟಾರೆ ವ್ಯವಸ್ಥೆಯ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಸೊ ಕಾರ್ಯಕ್ರಮಕ್ಕೆ ಕೂಡ ಕರೆ ಮಾಡಿದ್ದೀರಾ. ಧನ್ಯವಾದಗಳು ಮೇಡಮ್. ಎಸ್, ನೆಕ್ಸ್ಟ್ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಸೌಮ್ಯ ಅವರು ವಿಸಿಟ್ ಮಾಡಿದ್ದಾರೆ, ತುಂಬಾ ಖುಷಿಯಲ್ಲಿ ಮಾತಾಡಿದ್ರು. ಯಾಕಂದ್ರೆ ನಾವು ಒಂದು ವಿಸಿಟ್ ಮಾಡಲಿಲ್ಲ ಅಂತಂದ್ರೆ, ಯಾಕಂದ್ರೆ ಚಿನ್ನ ತಗೊಳ್ಳೋದು ಅಂತಂದ್ರೆ ಅದೊಂದು ನಂಬಿಕೆಯ ಒಂದು ಮಳಿಗೆ ಆಗಿರಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಕೂಡ. ಹಾಗೆ ನಮಗೆ ಸ್ವಲ್ಪ ಉಪಯೋಗ ಆಗುವಂತ ಬೆಲೆ ಇದ್ರೆ ಇನ್ನೂ ಸಹ ಖುಷಿ ಆಗುತ್ತೆ. ಯಾಕಂದ್ರೆ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ, ಎಲ್ಲರೂ ಬೇಜಾರಲ್ಲಿ ಇರುವಂತಹ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಲಾಭ ಆದ್ರೂ ಕೂಡ ದೊಡ್ಡ ಲಾಭನೇ. ಸೊ ಮಂಗಳೂರು ಜ್ಯುವೆಲ್ಸ್ಗೆ ಹೋಗಿ ತುಂಬಾ ಖುಷಿಯಿಂದ ಮಾತನಾಡಿದ್ದಾರೆ. ಸೊ ನೀವು ಕೂಡ ಯಾರೆಲ್ಲ ಕರೆ ಮಾಡ್ತಾ ಇದ್ದೀರಾ, ಹಾಗೆ ಕಾರ್ಯಕ್ರಮವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ, ಮಿಸ್ ಮಾಡದೆ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ, ಜಸ್ಟ್ ವಿಸಿಟ್ ಮಾಡಿ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಇಷ್ಟ ಆದ್ರೆ ನಾವು ಅಲ್ಲಿ ವಿಸಿಟ್ ಮಾಡಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಹೇಗಿದೆ ಅಲ್ಲಿಯ ವ್ಯವಸ್ಥೆ ಅಂತ. ಎಸ್, ಸೆಕೆಂಡ್ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಜಯರಾಮ್ ಅವರು ಪುತ್ತೂರಿಂದ. ಹೌದು ಮೇಡಮ್. ಎಸ್, ಸಂಜೆ ಕಾಫಿ ಎಲ್ಲ ಆಯ್ತಾ ಸರ್? ಆಯ್ತು ಮೇಡಮ್. ಓಕೆ, ಕರೆ ಮಾಡಿದಿರಿ. ಯಾಕಂದ್ರೆ ಚಿನ್ನ ಅಂದ್ರೆ ಮಹಿಳೆಯರು ಅಂತ ಅನ್ಕೊಳ್ತೀವಿ, ಅದ್ರ ನಡುವೆ ನಮಗೆ ಮೊದಲ ಕಾಲರ್ಗಳು ಕೂಡ ನಮ್ಮ ಪುರುಷರು ಕಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜೋಶ್. ಹೌದು ಮೇಡಮ್. ಎಸ್, ಪುತ್ತೂರು ಎಲ್ಲಿಂದ ಸರ್? ಪುತ್ತೂರಿಂದ? ಪುತ್ತೂರು ಮುಕ್ರಂಪಾಡಿ. ಮುಕ್ರಂಪಾಡಿಯಿಂದ. ಓಕೆ, ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿದೀರಾ? ಇಲ್ಲ ಮೇಡಮ್, ಇದೇ 3ನೇ ಸರ್ತಿ ನಿಮಗೆ ಟ್ರೈ ಮಾಡೋದು. ಓಹೋ, 3ನೇ ಬಾರಿ ಟ್ರೈ ಮಾಡಿದ್ದೆ. ಫಸ್ಟ್ ಟೈಮ್ ನಿಮ್ ಕಾಲ್ ಸಿಕ್ಕಿರೋದು? ಹೌದು ಮೇಡಮ್. ಓಕೆ, ಕಂಗ್ರಾಟ್ಸ್ ನಿಮಗೆ. ಓಕೆ, ಪ್ರೈಸ್ ಕೂಡ ಸಿಗ್ಲಿ ಅಂತ ವಿಶ್ ಮಾಡ್ತೀವಿ. ಸರಿ ಮೇಡಮ್. ಬಳೆ ನೋಡಿದ್ರಾ? ಹೇಳಿ ಮೇಡಮ್. ಬಳೆ ನೋಡಿದ್ರ ಸರ್? ಇವತ್ ನಾವು ತೋರಿಸ್ತಾ ಇರೋದು ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ, ಇವತ್ ನಾವು ತೋರಿಸ್ತಾ ಇರೋದು ಬಳೆ. ಹೌದು. ಓಕೆ, ನೋಡಿದ್ರಾ? ನೋಡಿದೆ ಮೇಡಮ್. ಓಕೆ ಓಕೆ, ಎಷ್ಟಿರ್ಬೋದು ಇದ್ರ ಬೆಲೆ? 4,35,200. 4,35,200? ಹೌದು. ಓಕೆ, ಸೂಪರ್ ಸರ್. ನೋಡೋಣ ಎಷ್ಟಿರಬಹುದು ಅನ್ನೋದು ನಮಗೂ ಗೊತ್ತಿಲ್ಲ. ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ ಸರ್ ನೀವು. ಆಯ್ತು, 3 ಸಲ ಕರೆ ಮಾಡಿದ್ರಿ, ಇವತ್ತು ಕರೆ ಸಿಕ್ಕಿದೆ. ಮೇ ಬಿ ಗೊತ್ತಿಲ್ಲ, ನೀವೇ ಲಕ್ಕಿ ವಿನ್ನರ್ ಕೂಡ ಆಗಿರ್ಬಹುದು. ಸೊ ಕರೆ ಮಾಡೋದಕ್ಕೆ ಪ್ರಯತ್ನ ಮಾಡೋದನ್ನ ಖಂಡಿತವಾಗ್ಲೂ ನಿಲ್ಲಿಸಬೇಡಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಹಲೋ ಹಲೋ, ಶ್ರುತಿ ಅವರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಮಂಗಳೂರಿಂದ ಕರೆ ಮಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಅವಾಗಿಂದ ಟ್ರೈ ಮಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ. ಎಸ್, ಹೌದು, ಟ್ರೈ ಮಾಡ್ತಾ ಓಕೆ ಓಕೆ, ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ ಮೇಡಮ್? ಹೌದು, ಫಸ್ಟ್ ಟೈಮ್. ಓಕೆ ಓಕೆ, ಕಾರ್ಯಕ್ರಮ ನೋಡಿದಿರಾ ಈ ಮೊದಲು ಇದನ್ನ? ನೋಡ್ತಾ ಇದ್ದೆ. ಓಕೆ ಓಕೆ, ತುಂಬಾ ಖುಷಿಯಿಂದ ಮಾಡಿದಿರಿ ಅಂತ ಅನ್ಕೋತೀನಿ. ಕಾರ್ಯಕ್ರಮ ನೋಡಿದಿರಿ. ಓಕೆ ಮೇಡಮ್, ಮಂಗಳೂರು ಜ್ಯುವೆಲ್ಸ್ ನ 2ನೇ ಶಾಖೆ ಪುತ್ತೂರಲ್ಲಿ ಶುಭಾರಂಭ ಆಗಿದೆ. ಸೊ ನೀವು ಕರೆ ಮಾಡಿದಿರಿ, ಗೊತ್ತಿಲ್ಲ ಇವತ್ತಿನ ಒಂದು ಏನು ಆಭರಣ ತೋರಿಸ್ತಾ ಇದೀವಿ ಅದರ ಬೆಲೆಯನ್ನ ಕರೆಕ್ಟ್ ಆಗಿ ಗೆಸ್ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ, ಬಟ್ ನೀವು ಕಾಲರ್ ಆಗಿದ್ದೀರಿ. ಸೊ ನಮ್ಮ ಕಾಲರ್ ಗಳನ್ನ ಕೂಡ ಮಂಗಳೂರು ಜ್ಯುವೆಲ್ಸ್ ಅವರು ನಿರಾಶೆ ಮಾಡಿಸೋದಿಲ್ಲ, ಅವರಿಗೂ ಕೂಡ ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ಕೊಡ್ತಾರೆ. ಸೊ ಮಿಸ್ ಮಾಡದೆ ನೀವು ಮಂಗಳೂರು ಜ್ಯುವೆಲ್ಸ್ ಗೆ ವಿಸಿಟ್ ಮಾಡಿ ಮ್ಯಾಮ್. ಓಕೆ, ಎಸ್, ಇವತ್ತಿನ ಒಂದು ಬ್ಯಾಂಗಲ್ ಅನ್ನ ನೋಡಿದ್ರಾ? ಆಂಟಿಕ್ ಜ್ಯುವೆಲ್ರಿ ಇದು. ಹೌದು. ಎಸ್, ಎಷ್ಟಿರ್ಬೋದು ಮ್ಯಾಮ್ ಇದ್ರ ಬೆಲೆ? 3 lakhs. 3 lakhs ಇರ್ಬೋದಾ? ಎಸ್, 3 lakhs ಅಷ್ಟೇ. 3 lakhs. 340 ಆಗಿ. ಎಷ್ಟು ಮ್ಯಾಮ್? 3.5 lakh. ಕರೆಕ್ಟ್ ಆಗಿ ಹೇಳಿ, ಒಂದು ಬೆಲೆ ಹೇಳಬೇಕು ನೀವು. 3.5. 3,50,000 ಅಂತ ಶ್ರುತಿ ಅವರು ಮಂಗಳೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ. ಓಕೆ, ನೋಡೋಣ ಮ್ಯಾಮ್, ನಮಗೂ ಗೊತ್ತಿಲ್ಲ. ಕಾರ್ಯಕ್ರಮದ ಕೊನೆವರೆಗೂ ನೋಡ್ತಾ ಇರಿ, ಕೊನೆಯಲ್ಲಿ ನಾವು ಇದ್ರ ಬೆಲೆಯನ್ನ ಅನೌನ್ಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರತಿ ಶುಕ್ರವಾರ 6:30ಕ್ಕೆ ಈ ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ, ಮಿಸ್ ಮಾಡದೆ ಕರೆ ಮಾಡಿ. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ 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 ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ರಿತಿಕಾ ಅವರು ಪುತ್ತೂರಿಂದ. ಹೌದು. ಎಸ್ ಮೇಡಮ್, ನಿಮ್ಮ ಹೆಸರು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಕರೆ ಸಿಕ್ಕಿದ್ದು ಅಂತ ಅನ್ಸುತ್ತೆ ನಿಮಗೆ? ಹೌದು, ಫಸ್ಟ್ ಟೈಮ್ ಸಿಕ್ಕಿದ್ದು. ಹೌದಾ? ತುಂಬಾ ಸಲ ಕರೆ ಮಾಡಿದಿರಿ ಹಾಗಾದ್ರೆ ನೀವು?
ಮಾಡ್ಲಿಲ್ಲ, ಅಂದ್ರೆ ಇವತ್ತು ಫಸ್ಟ್ ಟೈಮ್ ಮಾಡಿದ್ದು ನಮಗೆ. ಇವತ್ತು ಫಸ್ಟ್ ಟೈಮಾ? ಈ ಪ್ರೋಗ್ರಾಮ್ ಬಗ್ಗೆ ಈಗ ಗೊತ್ತಾಗಿದ್ದಷ್ಟೇನಾ ನಿಮಗೆ? ಗೊತ್ತಾಗಿದ್ದಷ್ಟೇ. ಓಕೆ, ಗೊತ್ತಾಗಿದ್ ಕೂಡಲೇ ನೀವು ಒಂದು ಪ್ರಯತ್ನ ಪಟ್ರಿ. ಆಲ್ ದ ಬೆಸ್ಟ್ ನಿಮಗೆ. ನೀವು ಕೂಡ ಲಕ್ಕಿ ವಿನ್ನರ್ ಆಗಿ ಅಂತ ನಾವು ವಿಶ್ ಮಾಡ್ತೀವಿ. ಮೇಡಮ್, ಮಂಗಳೂರು ಜ್ವೆಲ್ಸ್ ಬಗ್ಗೆ ಕೇಳಿದೀರಾ? ಯಾವ್ದು ಮ್ಯಾಮ್? ಮಂಗಳೂರು ಜ್ವೆಲ್ಸ್ ಬಗ್ಗೆ ಕೇಳಿದೀರಾ? ಪುತ್ತೂರಲ್ಲಿ ಶುಭಾರಂಭಗೊಂಡಿದೆ 2ನೇ ಶಾಖೆ ಇದ್ರದ್ದು. ಕೇಳಿದ್ದೇವೆ, ಅಲ್ಲಿಗೆ ಹೋಗಿದ್ದೇವೆ ಮ್ಯಾಮ್. ವಿಸಿಟ್ ಮಾಡಿದೀರಾ? ವಿಸಿಟ್ ಮಾಡಿದ್ದೇವೆ. ಓ ಸೂಪರ್ ಮ್ಯಾಮ್, ಹೇಗನ್ನಿಸ್ತು ನಿಮಗೆ? ನಂಗೆ ಅಲ್ಲಿ ಕಸ್ಟಮರ್ಸ್ ಟ್ರೀಟ್ ಮಾಡೋದು ನಂಗೆ ತುಂಬಾ ಇಷ್ಟ ಆಯ್ತು. ಅವರು ತುಂಬಾ ಇಷ್ಟ ಆಯ್ತಾ? ಎಲ್ಲಾ ಒಂದು ಗ್ರಾಹಕರು ನಮ್ಮ ಕಾಲರ್ಗಳ ಒಪಿನಿಯನ್ ಒಂದೇ ಆಗಿದೆ. ಮಂಗಳೂರು ಜ್ವೆಲ್ಸ್ಗೆ ಯಾರೆಲ್ಲ ವಿಸಿಟ್ ಮಾಡಿದಾರ ನಮಗೆ ತುಂಬಾ ಖುಷಿಯಾಗಿದ್ದು, ಅಲ್ಲಿದ ಸಿಬ್ಬಂದಿಗಳು ನಮ್ಮನ್ನ ವೆಲ್ಕಮ್ ಮಾಡುವ ರೀತಿ, ಅದರ ಜೊತೆಗೆ ನಮ್ಗೆ ಆಭರಣಗಳ ಬಗೆಗೆ ಕೊಡುವಂತ ಮಾಹಿತಿಯ ರೀತಿ ನಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾರೆ. ಒಂದು ಹೋಮ್ಲಿ ಫೀಲ್ ಕೊಡುತ್ತಲ್ವಾ ಮ್ಯಾಮ್ ಅಲ್ಲಿ? ಹೌದು ಮ್ಯಾಮ್. ಎಸ್, ತುಂಬಾ ಕಂಫರ್ಟೇಬಲ್ ಫೀಲ್ ಮಾಡಿಸ್ತಾರೆ ನಮಗೆ. ಸೊ ನಿಮ್ಗಂತೂ ಇಷ್ಟ ಆಯ್ತು ಹಾಗಾದ್ರೆ? ತುಂಬಾನೇ ಇಷ್ಟ ಆಯ್ತು. ಓಕೆ, ಎಲ್ರಿಗೂ ಹೇಳ್ತೀರಾ ಮಂಗಳೂರು ಜ್ವೆಲ್ಸ್ಗೆ ವಿಸಿಟ್ ಮಾಡಿ ಅಂತ? ಬೆಲೆ ಕೂಡ ಕಡಿಮೆ ಕೊಡ್ತಾ ಇದ್ದಾರೆ. ಎಸ್, ಇವತ್ತಿನ ನೋಡಿದ್ರ ಬ್ಯಾಂಗಲ್ ಅನ್ನ? ನೋಡಿದ್ವಿ ಮ್ಯಾಮ್. ಆಂಟಿಕ್ ಜ್ಯುವೆಲ್ರಿ ಇದು ಮ್ಯಾಮ್? ಹೌದು ಆಂಟಿ. ಓಕೆ ಓಕೆ, ಎಷ್ಟಿರ್ಬೋದು ಇದ್ರ ಬೆಲೆ? ಒಂದು 7,39,000. 7,39,000 ಇರ್ಬೋದಾ? ಓಕೆ ಓಕೆ ಓಕೆ, ನೋಡೋಣ ಮ್ಯಾಮ್ ಎಷ್ಟಿದೆ ಅಂತ. ನಮಗೂ ಗೊತ್ತಿಲ್ಲ. ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ಕೊನೆಯಲ್ಲಿ ನಾವು ಅನೌನ್ಸ್ ಮಾಡ್ತೀವಿ ಇದ್ರ ನಿಖರವಾದ ಬೆಲೆ. ಸೊ ಬೇಜಾರಾಗಬೇಡಿ, ಕರೆ ಸಿಕ್ಕಿದೆ. ಮೊದಲ ಬಾರಿ ಪ್ರಯತ್ನ ಪಟ್ಟಿದ್ದೀರಿ, ಕರೆ ಸಿಕ್ಕಿದೆ. ಸೊ ಹಾಗಾಗಿ ನಿಮಗೂ ಒಂದು ವಿಶೇಷವಾದ ಬಹುಮಾನ ಮಂಗಳೂರು ಜ್ವೆಲ್ಸ್ ಅಲ್ಲಿ ಕಾಯ್ತಾ ಇರುತ್ತೆ. ಮತ್ತೊಮ್ಮೆ ಹೋಗಿ ಮಂಗಳೂರು ಜ್ವೆಲ್ಸ್ ಇಂದ ಅದನ್ನ ತಗೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಕರೆ ಮಾಡ್ತಾ ಇರಿ ಪ್ರತಿ ಶುಕ್ರವಾರ. ಎಸ್, ಕಾಲರ್ ಇದಾರೆ. ಯಾಕಂದ್ರೆ ನಮ್ಗೆ ತುಂಬಾ ಖುಷಿ ಅನ್ಸೋದು ಯಾಕೆ ಅಂತಂದ್ರೆ, ನಮ್ಗೆ ಈ ಒಂದು ಏನು ಮಂಗಳೂರು ಜ್ವೆಲ್ಸ್ ಅರ್ಪಿಸುವಂತ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಅನ್ನುವಂತಹ ಕಾರ್ಯಕ್ರಮಕ್ಕೆ ಕಾಲರ್ಗಳು ಕರೆ ಸಿಗ್ಲಿಲ್ಲ ಅಂತ ತುಂಬಾ ನಿರಾಶರಾಗಿದ್ದಾರೆ ಹೊರತು ಕರೆ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಸೊ ನಮ್ಮ ಕಾಲರ್ ಅನ್ನ ವೇಟ್ ಮಾಡಿಸೋದು ಬೇಡ. ಹೆಲೋ ಹಲೋ, ಅಲೀಸ್ ಅವರು ನೆಲ್ಯಾಡಿಯಿಂದ ಕರೆ ಮಾಡಿದಿರಿ. ಹೌದು, ನಮಸ್ತೆ. ನಮಸ್ತೆ. ಓಕೆ, ಮಳೆ ಇದೆಯಾ ಮ್ಯಾಮ್? ಮಳೆ ಇದೆ. ಹೌದಾ? ಮಳೆಯ ಮಧ್ಯದಲ್ಲಿ ಕೂಡ ಚಿನ್ನದ ಬೆಲೆ ಗೆಸ್ ಮಾಡ್ತಾ ಇದ್ದೀರಿ ಮ್ಯಾಮ್. ಹೌದು. ಓಕೆ, ಮಂಗಳೂರು ಜ್ವೆಲ್ಸ್ ಬಗ್ಗೆ ಕೇಳಿದೀರಾ? ಕೇಳಿದಿರಿ. ಓಕೆ, ಫಸ್ಟ್ ಕಾಲರ್ ಅನ್ಸುತ್ತೆ ಅಲ್ವಾ ನೀವು? ಇವತ್ತು ಫಸ್ಟ್ ಟೈಮ್ ಕರೆ ಸಿಕ್ಕಿದೆ ನಿಮಗೆ? ಓಕೆ ಓಕೆ, ಸಿಗ್ಲಿಲ್ಲ. ಓಕೆ 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 ಮೇಡಮ್, ಬಳೆ ನೋಡಿದ್ರಾ? ನೋಡಿದೆ. ಓಕೆ, ಎಷ್ಟಿರ್ಬೋದು ಇದ್ರ ಬೆಲೆ? 3.5 ಲಕ್ಷ. 3.5 ಲಕ್ಷ. ಓಕೆ, ಇದು ಆಂಟಿಕ್ ಜ್ಯುವೆಲ್ರಿ ಅಂತ ಹೇಳಿದ್ರು ಶ್ರಾವ್ಯ ಅವರು. ಓಕೆ, ಈ ಒಂದು ಬಳೆಯ ಬೆಲೆ 3.5 ಲಕ್ಷ ಇರಬಹುದು ಅಂತ ಹೇಳ್ತೀರಿ. ಓಕೆ, ನೋಡೋಣ ಮ್ಯಾಮ್ ಎಷ್ಟಿರ್ಬೋದು ಅಂತ. ಕಾರ್ಯಕ್ರಮ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಓಕೆ, ಒಂದು ವೇಳೆ ನೀವು ನಿಖರವಾದ ಬೆಲೆಯನ್ನ ಹೇಳಿಲ್ಲ ಅಂತಂದ್ರೂ ಬೇಜಾರಾಗಬೇಡಿ. ನಿಮಗೂ ಕೂಡ ಒಂದು ವಿಶೇಷವಾದ ಬಹುಮಾನ ಮಂಗಳೂರು ಜ್ವೆಲ್ಸ್ ಅವರು ಕೊಡ್ತಾರೆ ಮ್ಯಾಮ್. ಒಂದು ಸಲ ಮಂಗಳೂರು ಜ್ವೆಲ್ಸ್ಗೆ ವಿಸಿಟ್ ಮಾಡಿ, ಅಲ್ಲಿಯ ಚಿನ್ನಾಭರಣಗಳನ್ನ ಕೂಡ ನೋಡಿ, ಹಾಗೆ ನಿಮ್ಮ ಪ್ರೈಸ್ ಅನ್ನ ತಗೊಳ್ಳಿ ಅಲ್ಲಿಂದ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದ್ದಕ್ಕಾಗಿ. ಎಸ್, ತುಂಬಾ ಖುಷಿ ಅಂತ ಅನ್ಸುತ್ತೆ. ಯಾಕಂದ್ರೆ ಬೇರೆ ಬೇರೆ ಭಾಗದ ಕಾಲರ್ಗಳು ಕರೆ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ದಯವಿಟ್ಟು ಬೇಜಾರಾಗಬೇಡಿ, 2 ನಂಬರನ್ನ ಕೊಟ್ಟಿದ್ದೀವಿ ನಾವು. ಪ್ರಯತ್ನವನ್ನ ಮಾಡ್ತಾ ಇರಿ. ಯಾಕಂದ್ರೆ ಎಲ್ಲ ಕಾಲರ್ಗಳು ಟ್ರೈ ಮಾಡ್ತಾ ಇರೋದ್ರಿಂದ ಬೇಜಾರಾಗಬೇಡಿ, ಕರೆ ಮಾಡ್ತಾ ಇರಿ. ನಿಮ್ಮ ಕರೆಯನ್ನ ಸ್ವೀಕರಿಸುವಂತ ಪ್ರಯತ್ನ ನಾವು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹೆಲೋ, ನೆಹರು ನಗರದಿಂದ ಜಯಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ ಮೇಡಮ್, ಈ ಮೊದಲು ಕಾಲ್ ಮಾಡಿಲ್ಲ ಅನ್ಸುತ್ತೆ ನೀವು? ಇಲ್ಲ ಮಾಡಿಲ್ಲ. ಫಸ್ಟ್ ಟೈಮಾ? ಹೌದು. ಎಸ್, ಓಕೆ. ಕಾರ್ಯಕ್ರಮ ನೋಡಿದಿರಾ ಈ ಮೊದಲು? ಇಲ್ಲ ನೋಡಿಲ್ಲ. ನನ್ಗೆ ಆಕ್ಚುಲಿ ಈ ಟೈಮ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಈ ಟೈಮ್ ಅಲ್ಲಿ. ಓಕೆ ಓಕೆ, ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ, ಹಾಗೆ ಕಾಲ್ ಮಾಡಿ. ಓಕೆ ಓಕೆ, ಪ್ರತಿ ಶುಕ್ರವಾರ 6:30ಕ್ಕೆ ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ ಮ್ಯಾಮ್. ಟ್ರೈ ಮಾಡಿ, ಪ್ರಯತ್ನ ಮಾಡಿ. ಯಾರು ಗೊತ್ತು, ಯಾರ ಅದೃಷ್ಟ ಯಾವಾಗ ಒಲಿದ್ ಬರುತ್ತೆ ಅಂತ. ಎಸ್ ಮೇಡಮ್, ಇವತ್ತಿನ ಬ್ಯಾಂಗಲ್ ನೋಡಿದ್ರಾ? ನೋಡಿದ್ರಾ? ಇಷ್ಟ ಆಯ್ತಾ? ಡಿಸೈನ್ ಇಷ್ಟ ಆಯ್ತಾ? ಮಂಗಳೂರು ಜ್ವೆಲ್ಸ್ ಅವರು ತುಂಬಾ ಫೇಮಸ್ ಲೈಟ್ ವೇಟ್ ಜ್ವೆಲ್ರಿಗೆ, ಜೊತೆಗೆ ಮೇಕಿಂಗ್ ಚಾರ್ಜ್ ಕೂಡ ತುಂಬಾ ಕಡಿಮೆ ಇದೆ ಮಂಗಳೂರು ಜ್ವೆಲ್ಸ್ ಅಲ್ಲಿ. ಎಷ್ಟಿರ್ಬೋದು ಇದ್ರ ಪ್ರೈಸ್ ಮ್ಯಾಮ್? ನಾನೊಂದು 4,40,000. 4,40,000 ಇರ್ಬೋದು ಅಂತ ಹೇಳ್ತೀರಿ? ಹೌದು. ಓಕೆ, ಜಯಲಕ್ಷ್ಮಿ ಅವರು ನೆಹರು ನಗರದಿಂದ ಕರೆ ಮಾಡಿ ಈ ಒಂದು ಬಳೆಯ ಬೆಲೆ 4 ಲಕ್ಷ ಇರಬಹುದು. 4,40,000 ಅಲ್ಲ ಮ್ಯಾಮ್ ನೀವು ಹೇಳಿದ್ದು? ಹೌದು, 4,40,000. ಓಕೆ, 4,40,000 ಇರಬಹುದು ಅಂತ ಗೆಸ್ ಮಾಡಿದ್ದಾರೆ. ಮೇಡಮ್, ಕಾರ್ಯಕ್ರಮವನ್ನ ಕೊನೆವರೆಗೂ ನೋಡಿ. ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಎಷ್ಟು ಇದರ ನಿಖರವಾದ ಬೆಲೆ ಅನ್ನೋದನ್ನ ಅನೌನ್ಸ್ ಮಾಡ್ತೀವಿ ಮ್ಯಾಮ್.
ಸರಿ. ಓಕೆ ಓಕೆ, ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ನಿಮಗೂ ಒಂದು ವಿಶೇಷವಾದ ಬಹುಮಾನ ಇದೆ. ನೀವು ಕಾಲರ್ ಆಗಿದ್ದೀರಿ, ಸೊ ನಿಮ್ಮನ್ನ ನಿರಾಶೆ ಮಾಡಿಸೋದಿಲ್ಲ ಮಂಗಳೂರು ಜ್ಯುವೆಲ್ಸ್ ಅವರು. ಒಂದ್ಸಲ ವಿಸಿಟ್ ಮಾಡಿ ನಿಮ್ಮ ಪ್ರೈಸ್ ಕೂಡ ತಗೊಳ್ಳಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಹೆಲೋ ಹಲೋ, ನಮಸ್ತೆ ಮೇಡಮ್. ಸೂತ್ರ ಬೆಟ್ಟಿಂದ ಸುಶೀಲಾ ಅವರು ಮೂರನೇ ಸಲ ಕಾಲ್ ಮಾಡ್ತಾ ಇರೋದು ಅಂತ ಅನ್ಸುತ್ತೆ. ಹೌದು ಸರ್. ಓಕೆ ಓಕೆ, ನಮಸ್ತೆ ಮೇಡಮ್. ಏನ್ ತಿಂಡಿ ಕಾಫಿ ಎಲ್ಲ ಮಾಡ್ಬಿಟ್ರಾ? ಕಾಫಿ ಆಯ್ತು ಮೇಡಮ್. ಆಯ್ತಾ? ಮಳೆ ಬಂತಲ್ವಾ ಜೋರಾಗಿ? ಹೌದು, ಜೋರ್ ಮಳೆ. ಹೌದಾ? ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ರ ಹೇಗೆ? ಹೌದು, ಕಾಯ್ತಾ ಇದ್ದೆ. ಫ್ರೈಡೇಸ್ ಯಾವಾಗ ಬರ್ತಂತ ಕಾಯ್ತಾ ಇರೋದು ಮೇಡಮ್. ಓಕೆ ಓಕೆ, ಲಾಸ್ಟ್ ಟೈಮ್ ಇದು ತಗೊಂಡ್ರ ಪ್ರೈಸ್ ಅಲ್ಲಿಂದ? ಲಾಸ್ಟ್ ಟೈಮ್ ಇಲ್ಲ, ನಂಗೆ ಕಾಲ್ ಮಾಡ್ಲಿಲ್ಲ ಅವರು. ಇಲ್ಲ ಇಲ್ಲ, ನೀವು ಹೋಗಿ ತಗೊಳ್ಳಿ ಮ್ಯಾಮ್. ನೀವು ಕಾಲರ್ ಅಲ್ವಾ, ಲಾಸ್ಟ್ ಟೈಮ್ ಕಾಲ್ ಮಾಡಿದಿರಿ ನೀವು ನಮಗೆ. ಅಲ್ಲಿ ಮಂಗಳೂರು ಜ್ಯುವೆಲ್ಸ್ ಗೆ ವಿಸಿಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಪ್ರೈಸ್ ಅಲ್ಲಿ ಇರುತ್ತೆ. ಓಕೆ 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 ಮೇಡಮ್, ಎಷ್ಟಿರ್ಬೋದು ಈ ಬ್ಯಾಂಗಲ್ ನ ಬೆಲೆ? ಇದರ ಬೆಲೆ 7,94,000. 7,94,000ನಾ? ಹೌದೌದು ಮೇಡಮ್. ಓಕೆ ಓಕೆ, 7,94,000 ಇರಬಹುದು ಅಂತ ಹೇಳ್ತೀರಿ ನೀವು ಸುಶೀಲಾ ಅವರು. ಮೇಡಮ್, ಕಾರ್ಯಕ್ರಮ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ ಇದ್ರ ನಿಖರವಾದ ಬೆಲೆಯನ್ನ. ಆಯ್ತು ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ರತಿ ಶುಕ್ರವಾರ ಕರೆ ಮಾಡ್ತಾ ಇರಿ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ವೀಕ್ಷಕರು ಬೇರೆ ಬೇರೆ ಬೆಲೆಯನ್ನ ಗೆಸ್ ಮಾಡ್ತಾ ಇದ್ದಾರೆ. ಓಕೆ, ಆಂಟಿಕ್ ಜ್ಯುವೆಲ್ರಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ನಮ್ಮ ಶ್ರಾವ್ಯ ಅವರು. ಎಸ್, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹೆಲೋ ಹೆಲೋ ಹಲೋ, ನಮಸ್ತೆ ಮೇಡಮ್. ಸರ್ ನಮಸ್ತೆ. ನಮಸ್ತೆ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ ಮೇಡಮ್. ಓಕೆ, ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ ನೀವು ಕಾಲ್ ಮಾಡ್ತಾ ಇರೋದು. ಹೌದೌದು ಮೇಡಮ್. ಕರೆಕ್ಟ್ ಅಲ್ವಾ? ಎಸ್. ಓಕೆ, ಮೋಹನ್ ಅವರೇ ನೋಡಿದ್ರಾ ಬ್ಯಾಂಗಲ್ ಹೇಗಿದೆ? ನೋಡಿದೆ ಮೇಡಮ್. ಬ್ಯಾಂಗಲ್ ಹೇಗಿದೆ? ಚೆನ್ನಾಗಿದೆ. ಮಂಗಳೂರು ಜ್ಯುವೆಲ್ಸ್ ಗೆ ವಿಸಿಟ್ ಮಾಡಿರ್ತೀರಿ ಅಂತ ಅನ್ಕೊಳ್ತೀನಿ. ಮಾಡಿಲ್ಲ, ಬರ್ತೀವಿ ಮೇಡಮ್. ಮಾಡಿಲ್ಲ, ನಿಮ್ಮ ಪ್ರೈಸ್ ಬೇಡವಾ? ಬೇಕಾ? ಅಲ್ಲೇ ಇಟ್ಟಿದ್ದೀರಾ ಮರಿ ಹಾಕ್ಲಿ ಅಂತ? ಮೇಡಮ್ ಹಾಗೆಲ್ಲ ಬರ್ತೀವಿ ಒಮ್ಮೆ. ಓಕೆ ಸರ್, ಮಿಸ್ ಮಾಡಬೇಡಿ. ಯಾಕಂದ್ರೆ ಮಾನ್ಸೂನ್ ಆಫರ್ಗಳು ತುಂಬಾ ಸಖತ್ತಾಗಿ ಕೊಟ್ಟಿದ್ದಾರೆ ಮಂಗಳೂರು ಜ್ಯುವೆಲ್ಸ್ ಅವರು. ಒಂದ್ಸಲ ವಿಸಿಟ್ ಮಾಡಿ, ಯಾಕಂದ್ರೆ ಅದು ಕಳೆದು ಹೋದ್ರೆ ನಿಮ್ಗೆ ಏನೋ ಚಿನ್ನ ತಗೋಬೇಕಾ ಅಥವಾ ಇನ್ನೊಬ್ರಿಗೆ ಯಾರಿಗಾದ್ರೂ ಗೈಡ್ ಮಾಡ್ಬೇಕು ಅಂತ ಇದ್ರು ಕೂಡ ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ, ವಿಸಿಟ್ ಮಾಡಿ. ಸರ್, ಎಷ್ಟಿರ್ಬೋದು ಇವತ್ತು ಬ್ಯಾಂಗಲ್ ನ ಪ್ರೈಸ್? 4,10,000. 4,10,000ನಾ? ಮೋಹನ್ ಅವರು ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ಒಂದು ಬ್ಯಾಂಗಲ್ ನ ಬೆಲೆ 4,10,000 ಇರಬಹುದು ಅಂತ. ಹೌದು ಮೇಡಮ್, ಹೌದು. ಓಕೆ ಸರ್, ನೋಡೋಣ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ, ಆದ್ರೂ ಮಿಸ್ ಮಾಡಬೇಡಿ. ನೀವು ಕಾಲ್ ಮಾಡಿದ್ದಕ್ಕಾಗಿ ನಿಮ್ಗೊಂದು ಪ್ರೈಸ್ ಸಿಗುತ್ತೆ. ಆಯ್ತು ಮೇಡಮ್. ಸೊ ಮಂಗಳೂರು ಜ್ಯುವೆಲ್ಸ್ ಗೆ ಮಿಸ್ ಮಾಡದೆ ವಿಸಿಟ್ ಮಾಡಿ, ಹಾಗೆ ಪ್ರತಿ ಶುಕ್ರವಾರ ಕರೆ ಮಾಡೋದಕ್ಕೆ ಮರಿಬೇಡಿ. ಆಯ್ತು ಮೇಡಮ್, ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಸ್, ಕಂಟಿನ್ಯೂಸ್ ಕರೆ ಬರ್ತಾನೆ ಇದೆ. ಎಸ್, ನಮ್ಮ ಕಾಲರ್ಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು ನಾವು. ಎಸ್, ಯಾರು ನೆಕ್ಸ್ಟ್ ಕಾಲರ್ ಅಂತ ನೋಡೋಣ. ಹೆಲೋ ಹಲೋ, ಧನಂಜಯ ಕಡಬದಿಂದ ಕಾಲ್ ಮಾಡಿದೀರಾ? ಹೌದು ಮೇಡಮ್. ಎಸ್, ಮಳೆ ಹೇಗಿದೆ ಸರ್ ಅಲ್ಲಿ? ಇಲ್ಲಿ ಇವಾಗ ಸ್ವಲ್ಪ ಜೋರ ಉಂಟು ಇವಾಗ. ಹೌದು, 4 ದಿನದಿಂದ ತುಂಬಾ ಬಿಸಿಲಿತ್ತಲ್ವಾ? ಹೌದು ಮೇಡಮ್. ಓಕೆ, ಆಯ್ತಾ ತಿಂಡಿ ಕಾಫಿ ಮುಗಿಸಿದ್ರಾ? ಮುಗಿಸಿ ಆಯ್ತು ಇವಾಗ. ಎಸ್, ಚಿನ್ನ ತಗೊಳ್ಳೋ ಅಂತ ಮನ್ಸಾಗಿದ್ಯಾ ಹೇಗೆ? ಹೌದು. ಹೌದಾ? ಏನಾದ್ರೂ ಹೊಸ ಶುಭ ಸಮಾರಂಭ ಇದೆಯಾ? ಏನಿಲ್ಲ, ಸುಮ್ನೆ ತಗೊಳ್ಬೇಕು. ಓಕೆ, ಯಾರಿಗೆ ಕೊಡೋಣ ಅಂತ ಇದ್ದೀರಿ? ಮಿಸಸ್ಗೆ. ಹೌದಾ? ಸೂಪರ್ ಸರ್. ಮಂಗಳೂರು ಜ್ಯುವೆಲ್ಸ್ ಅವರು ಒಂದು ಒಳ್ಳೆ ಆಫರ್ ಅನ್ನ ಕೂಡ ಇಟ್ಟಿದ್ದಾರೆ ಮಾನ್ಸೂನ್ಗೆ. ಹೌದು, ಮಿಸ್ ಮಾಡಬೇಡಿ, ವಿಸಿಟ್ ಮಾಡಿ ಮಂಗಳೂರು ಜ್ಯುವೆಲ್ಸ್ ಗೆ. ಇದು ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ ನೀವು? ಹೌದು ಮೇಡಮ್, ಫಸ್ಟ್ ಟೈಮ್ ಕಾಲ್ ಓಕೆ, ನೋಡಿದ್ರಾ ಇವತ್ತಿನ ಬ್ಯಾಂಗಲ್ ಹೇಗಿದೆ? ಸೂಪರ್ ಇದೆ ಮೇಡಮ್. ಹೌದಾ? ಇಷ್ಟ ಆಯ್ತಾ ನಿಮ್ ಹೆಂಡತಿಗೆ? ಅವರಿಗೆ ತೋರಿಸಿಲ್ಲ, ಹಾ, ನಾನು ವರ್ಕ್ ಅಲ್ಲಿ ಇದ್ದೇನೆ. ಓಕೆ ಸರ್, ನಿಮ್ಗೆ ಇನ್ನೂ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾರೆ, ನೀವು ವಿಸಿಟ್ ಮಾಡಿ. ಎಷ್ಟಿರ್ಬೋದು ಸರ್ ಇದ್ರ ಬೆಲೆ? ಒಂದು 2 ಲಕ್ಷದ ಒಳಗೆ ಮೇಡಮ್. 2 ಲಕ್ಷದ ಒಳಗೆ ಅಂದ್ರೆ 2 ಲಕ್ಷನಾ? ಓಕೆ, ಸೂಪರ್ ಸರ್. ನೋಡೋಣ ಎಷ್ಟಿದೆ ಅಂತ. ನಮಗೂ ಗೊತ್ತಿಲ್ಲ, ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ ಇದ್ರ ಬೆಲೆಯನ್ನ. ಓಕೆ ಮೇಡಮ್. ಎಸ್, ಮಿಸ್ ಮಾಡದೆ ಪ್ರತಿ ಶುಕ್ರವಾರ ಕರೆ ಮಾಡಿ. ಓಕೆ 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 ಓಕೆ, ನಿಮ್ಮ ಇವತ್ತು ಕಾಲರ್ ಆಗಿದ್ದೀರಿ, ನಿಮ್ಮ ಪ್ರೈಸ್ ಕಾಯ್ತಾ ಇರುತ್ತೆ. ಮಂಗಳೂರು ಜ್ಯುವೆಲ್ಸ್ ಗೆ ವಿಸಿಟ್ ಮಾಡಿ, ಅದನ್ನು ತಗೊಳ್ಳುವಂತ ಪ್ರಯತ್ನ ಮಾಡಿ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಎಸ್, ಕಾಲರ್ ರೆಡಿ ಇದ್ದಾರೆ. ಹೆಲೋ ಹೆಲೋ ಹಲೋ. ಎಸ್, ಸುಮತಿ ಅವರು ಪಾಣಾಜೆಯಿಂದ. ಹೌದು ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಹೌದಾ? 3ನೇ ಸಲ ಕಾಲ್ ಮಾಡ್ತಾ ಇರೋದು ನೀವಲ್ವಾ? ಹೌದು. ಎಸ್, ಹಾಗಾದ್ರೆ ಮಂಗಳೂರು ಜ್ಯುವೆಲ್ಸ್ ಗೆ ವಿಸಿಟ್ ಮಾಡಿದೀರಿ ಅಂತ ಅನ್ಕೊಳ್ತೀನಿ. ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ವಿಸಿಟ್ ಮಾಡಿ ಅಂತ. ಮಾಡಿದ್ದೇನೆ ಮೇಡಮ್. ಮಾಡಿದೀರಾ? ತಗೊಂಡ್ರಾ? ಗಿಫ್ಟ್ ತಗೊಂಡಿದ್ದೇನೆ ಮೇಡಮ್. ತಗೊಂಡ್ರಾ? ಓಕೆ ಓಕೆ, ಇವತ್ತು ಮತ್ತೆ ಸ್ಪೆಷಲ್ ಗಿಫ್ಟ್ ಇದೆ ನಿಮ್ಗೆ. ನೋಡೋಣ ಇವತ್ತಿನ ನಿಮ್ಮ ಅದೃಷ್ಟ ಹೇಗಿದೆ ಅಂತ.
ಓಕೆ ಮೇಡಮ್. ಓಕೆನಾ? ಅವಾಗಿಂದ ಟ್ರೈ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ತೀನಿ ನಾನು, ಹೌದು. ಅಲ್ವಾ? ಓಕೆ ಓಕೆ. ಸುಮತಿ ಅವ್ರೆ, ಇವತ್ತಿನ ಬ್ಯಾಂಗಲ್ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು ಮೇಡಮ್. ಇಷ್ಟ ಆಯ್ತಾ? ಓಕೆ, ತಗೊಳ್ಳೋ ಪ್ಲಾನ್ ಇದೆಯಾ ಹೇಗೆ? ಸದ್ಯಕ್ಕಿಲ್ಲ ಮೇಡಮ್. ಸದ್ಯಕ್ಕಿಲ್ವಾ? ಪರವಾಗಿಲ್ಲ, ಇರುವಾಗ ಮಿಸ್ ಮಾಡದೆ ಮಂಗಳೂರು ಜುವೆಲ್ಸ್ ಇಂದ ತಗೊಳ್ಳಿ. ಯಾಕಂದ್ರೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ನಾನು. ವಿಸಿಟ್ ಮಾಡಿದಿರಲ್ಲ ಮಂಗಳೂರು ಜುವೆಲ್ಸ್ಗೆ? ವಿಸಿಟ್ ಮಾಡಿದ್ದೀವಿ ಮೇಡಮ್. ಎಸ್ ಎಸ್. ಮೇಡಮ್, ಎಷ್ಟಿರ್ಬೋದು ಇದ್ರ ಈ ಬ್ಯಾಂಗಲ್ ನ ಪ್ರೈಸ್? 3.5 ಲಕ್ಷ ಮೇಡಮ್. 3.5 ಲಕ್ಷನಾ? ಹೌದು. ಓಕೆ, ಸುಮತಿ ಅವರು ಪಾಣಾಜೆಯಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಇವತ್ತಿನ ಒಂದು ಈ ಬ್ಯಾಂಗಲ್ ನ ಬೆಲೆ 3.5 ಲಕ್ಷ ಇರಬಹುದು ಅಂತ. ಹೌದು ಮೇಡಮ್, ನೋಡೋಣ ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಪ್ರತಿ ಶುಕ್ರವಾರ ನಿಮ್ಮ ಕರೆಗೋಸ್ಕರ ಕಾಯ್ತಾ ಇರ್ತೀನಿ, ಮಾಡಿ. ಓಕೆ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ತುಂಬ ಕರೆಗಳು ಬರ್ತಾ ಇದೆ, ಜೊತೆಗೆ ಬೆಂಗಳೂರಿಂದ ಕೂಡ ಕರೆ ಬರ್ತಾ ಇರುತ್ತೆ ಪ್ರತಿ ವಾರ ಕೂಡ. ಮೇ ಬಿ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತೀನಿ ನಾನು. ಓಕೆ, ಕರೆ ಸಿಗ್ಲಿಲ್ಲ ಅಂತ ನಿರಾಶರಾಗಬೇಡಿ, ಪ್ರಯತ್ನವನ್ನು ನಿಲ್ಲಿಸಬೇಡಿ. ಯಾರು ಗೊತ್ತು, ಕೊನೆಯ ಕಾಲರ್ ಕೂಡ ನೀವು ಆಗಿರಬಹುದು, ನಿಮ್ಮ ಅದೃಷ್ಟ ಖುಲಾಯಿಸಬಹುದು. ಸೊ ಮಿಸ್ ಮಾಡದೆ ಪ್ರಯತ್ನ ಪಡೋದನ್ನ ನಿಲ್ಲಿಸಬೇಡಿ. ಎಸ್, ಈಗ ಮಂಗಳೂರು ಜುವೆಲ್ಸ್ ಅರ್ಪಿಸುವಂತ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಅನ್ನುವಂಥ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬ್ರೇಕ್ ಬಳಿಕ ಮತ್ತೆ ನಿಮಗೆ ಪ್ರೀತಿಯ ಸ್ವಾಗತ. ಎಸ್, ಮಂಗಳೂರು ಜುವೆಲ್ಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಶ್ರಾವ್ಯ ಅವರಿದ್ದಾರೆ ಅಂತ ಹೇಳಿದೆ. ಎಸ್ ಮೇಡಮ್, ಕಂಟಿನ್ಯೂಸ್ ಕರೆ ಬರ್ತಾ ಇದೆ, ಆದರೆ ಕೆಲವೊಂದು ಕರೆಯನ್ನು ಅಲ್ಲೇ ತಡೆ ಹಿಡಿದು ಸ್ವಲ್ಪ ಇನ್ಫಾರ್ಮೇಷನನ್ನು ನಾವು ನಮ್ಮ ಗ್ರಾಹಕರಿಗೆ ಕೊಡಬೇಕಾಗತ್ತೆ. ಯಾಕಂದರೆ ನಿರಂತರವಾಗಿ ಈ ಒಂದು 8 ಸಂಚಿಕೆಯನ್ನು ನಾವು ನೋಡ್ತಾ ಇದ್ರೆ ನಮ್ಮ ಕಾಲರ್ಸ್ಗಳು ಕಂಟಿನ್ಯೂಸ್ ಆಗಿ ಕರೆಯನ್ನು ಮಾಡ್ತಾರೆ, ಉತ್ತಮವಾದ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಿಜವಾಗ್ಲೂ ನಾವು ಧನ್ಯವಾದವನ್ನು ಹೇಳಲೇಬೇಕು. ಜೊತೆಗೆ ನಮ್ಮ ಮಂಗಳೂರು ಜುವೆಲ್ಸ್ಗೆ ಕೂಡ ವಿಸಿಟ್ ಮಾಡಿ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಎಸ್, ಒಟ್ಟಾರೆಯಾಗಿ ನೋಡ್ತಾ ಇರ್ಬೇಕಾದ್ರೆ ಈ ಕಾರ್ಯಕ್ರಮವನ್ನು ನೋಡುವವರು ಜೊತೆಗೆ ನಮ್ಮ ಕಾರ್ಯಕ್ರಮದ ವೀಕ್ಷಕರು ಯಾವ ರೀತಿಯ ಸ್ಪಂದನೆಯನ್ನ ಕೊಡ್ತಾ ಇದ್ದಾರೆ, ಹೇಗ್ ಇದೆ ಗ್ರಾಹಕರ ರೆಸ್ಪಾನ್ಸ್? ಕಸ್ಟಮರ್ ಎಲ್ಲ ಕೇಳಿಕೊಂಡು ನಮ್ಮನ್ನ ಶಾಪಿಗೆ ವಿಸಿಟ್ ಮಾಡ್ತಾರೆ. ಮತ್ತೆ ಹೇಗೆ ಅಂತ ಹೇಳಿದ್ರೆ ಅವರ ಹತ್ರ ಇರುವಂತಹ ಡಿಸೈನ್ ಅನ್ನ ನಮಗೆ ಹೇಳಿ ನಮ್ಮ ಹತ್ರ ಕಸ್ಟಮೈಸ್ ಮಾಡ್ಕೊಂಡು ನಮ್ಮ ಹತ್ರ ಇರುವಂತಹ ಡಿಸೈನ್ ಅನ್ನು ಕೂಡ ಕೆಲವು ಕಸ್ಟಮೈಸ್ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ. ಹಾಗೆ ಅಂದರೆ ಯಾಕಂದರೆ ಲಾಸ್ಟ್ ಟೈಮ್ ಆಕಾಂಕ್ಷ ಸರ್ ಮಾತಾಡಬೇಕಾದ್ರೂ ಕೂಡ ಹೇಳಿದ್ರು, ತುಂಬ
ಉತ್ತಮವಾದಂತಹ ಸ್ಪಂದನೆ ನಮಗೆ ಗ್ರಾಹಕರಿಂದ ಸಿಗ್ತಾ ಇದೆ. ಯಾಕಂದ್ರೆ ಪುತ್ತೂರಿನ ಜನರನ್ನ ನಾವು ಅಷ್ಟು ನಂಬಿಕೊಂಡು ಬಂದಿದ್ವಿ, ಬಟ್ ಅವ್ರು ನಮ್ಮನ್ನ ನಿರಾಶರನ್ನಾಗಿಸ್ಲಿಲ್ಲ ಅಂತ. ಯಾಕಂದ್ರೆ ಈ ಕಾರ್ಯಕ್ರಮವನ್ನ ನೋಡಿದ್ರೆ, ಇವು ನೇರ ಪ್ರಸಾರದ ಕಾರ್ಯಕ್ರಮವನ್ನ ನೋಡಿದ್ರೇನೆ ನಮಗೆ ಗೊತ್ತಾಗುತ್ತೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಕರೆ ಮಾಡ್ತಾರೆ. ಕರೆ ಸಿಗೋದಿಲ್ಲ, 2-3ನೇ ಸಂಚಿಕೆಯಿಂದ ಕೂಡ ಪ್ರಯತ್ನವನ್ನ ಪಡ್ತಾ ಇರೋರು ಇದ್ದಾರೆ. ಸೊ ಹಾಗಾಗಿ ನಮ್ಗೆ ಖಂಡಿತವಾಗ್ಲೂ ಜೊತೆಗೆ ವಿಸಿಟ್ ಮಾಡಿದವರು ಕೂಡ ಅವರ ಮಾತುಗಳನ್ನು ಕೇಳಿದಾಗ ಕೂಡ ಮೊದಲನೇದಾಗಿ ಅವ್ರು ಹೇಳೋದೇ ಅಲ್ಲಿಯ ಸಿಬ್ಬಂದಿಗಳ ಒಂದು ಏನು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ, ನಮ್ಮನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ. ಜೊತೆಗೆ ಅಲ್ಲಿಯ ಜ್ಯುವೆಲ್ಲರಿಯನ್ನ ಕೂಡ ಇಷ್ಟಪಟ್ಟವರು ಇದ್ದಾರೆ, ಪರ್ಚೇಸ್ ಮಾಡಿದವರು ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಗ್ರಾಹಕರು ಕೂಡ ಒಂದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಹೊಂದಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಜೊತೆಗೆ ಅವರು ಹೇಳಿದ್ರು, ನಾವು ಯಾವ ರೀತಿಯ ಒಂದು ನಿಮ್ಮ ಮನಸ್ಸಿನ ಇಚ್ಛೆಯ ಯಾವ ಒಂದು ಡಿಸೈನ್ ಇದೆಯೋ ಅದನ್ನ ನಮಗೆ ತಿಳಿಸಿದಲ್ಲಿ ಖಂಡಿತವಾಗ್ಲೂ ನಮಗೆ ಕಸ್ಟಮೈಸ್ ಮಾಡಿಕೊಡ್ತೀವಿ ಅಂತ ಅವತ್ತೇ ಹೇಳಿದ್ರು. ಸೊ ಹಾಗಾಗಿ ಅದಕ್ಕೆ ಒಂದು ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ನಮ್ಮ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಹೆಲೋ ಹೆಲೋ ಹಲೋ, ಗೀತಾ ಅವರು ಪಂಜಳದಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಎಸ್, ಸೆಕೆಂಡ್ ಟೈಮ್ ಕಾಲ್ ಮಾಡ್ತಾ ಇದ್ದೀರಲ್ವಾ? ಹೌದು ಮೇಡಮ್, ಥರ್ಡ್ ಟೈಮ್ ಕರೆ ಮಾಡ್ತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಒಂದು ಸಂಜೆಯ ಹೊತ್ತಲ್ಲಿ ನಿಮ್ಮ ಈ ಬ್ಯುಸಿ ಡೇ ನಡುವೆ ಕೂಡ ಒಂದು ಸಮಯವನ್ನ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ನೀವು ಕರೆಯನ್ನ ಮಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. 3ನೇ ಸಲ ಅಂತಂದ್ರೆ ಏನ್ ಸುಲಭ ಅಲ್ಲ. ಕಂಟಿನ್ಯೂಸ್ ಆಗಿ ಕರೆ ಮಾಡ್ತಾ ಇದ್ರಿ, ಕರೆ ಸಿಗದೆ ಕೂಡ ಇರಬಹುದು, ಆದ್ರೆ ನಿರಾಶರಾಗದೆ ಕರೆಯನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿದ್ದೀರಾ? ಮಾಡಿದ್ದೀರಾ? ಓಕೆ, ನಿಮ್ಮ ಪ್ರೈಸ್ ಅನ್ನ ತಗೊಂಡಿದ್ದೀರಾ? ಹೌದು ಮೇಡಮ್, ತಗೊಂಡಿದ್ದೀರಾ? ಓಕೆ, ಖುಷಿ ಆಯ್ತಾ? ಹೌದು, ಒಂದ್ಸರಿ ವಿನ್ನರ್ ಕೂಡ ಆಗಿದೆ ಮೇಡಮ್. ಓ, ಅಭಿನಂದನೆಗಳು ಮ್ಯಾಮ್ ನಿಮಗೆ. ವಿನ್ನರ್ ಆಗಿದ್ದೀರಿ. ನೋಡೋಣ ಇವತ್ತಿನ ನಿಮ್ಮ ಅದೃಷ್ಟ ಪರೀಕ್ಷೆ ಹೇಗಿದೆ ಅಂತ. ಓಕೆ, ಹಾಗಾದ್ರೆ ನೀವು ತುಂಬಾ ಖುಷಿಯಲ್ಲಿದ್ದೀರಿ ಹೌದು ಅಲ್ವಾ? ಓಕೆ, ಹೇಗನ್ನಿಸ್ತು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ? ಏನ್ ಮ್ಯಾಮ್? ಪರ್ಚೇಸ್ ಕೂಡ ಮಾಡಿದೆ ನಾನು. ಪರ್ಚೇಸ್ ಕೂಡ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಓಕೆ, ಹೇಗನ್ನಿಸ್ತು ಮ್ಯಾಮ್? ಖುಷಿಯಾಗಿದೆ ಮೇಡಮ್. ಖುಷಿ ಆಯ್ತಾ? ನಿಮಗೆ ಬೇರೆ ಜ್ಯುವೆಲ್ರಿಗೆ ಕಂಪೇರ್ ಮಾಡಿದ್ರೆ ಯಾವ ತರ ತುಂಬಾ ಡಿಸ್ಕೌಂಟ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸಿಕ್ಕಿದೆ ಮೇಡಮ್. ಸಿಕ್ಕಿದ್ಯಾ? ಇಷ್ಟ ಆಯ್ತಾ ಅಲ್ಲಿ ಆಭರಣಗಳು ನಿಮಗೆ? ಇಷ್ಟ ಆಗಿದೆ ಮೇಡಮ್. ಯಾಕೆ ಇದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಜ್ಯುವೆಲ್ರಿ ಅವರ ಕಡೆಯಿಂದ ಎಷ್ಟೇ ಹೇಳಿದ್ರು ಕೂಡ ಗ್ರಾಹಕರಾಗಿ ನಾವೇನೇನು ಹೇಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವಾ ಮ್ಯಾಮ್? ಹೌದು ಹೌದು. ಯಾಕಂದ್ರೆ ಮಂಗಳೂರು ಜ್ಯುವೆಲ್ಸ್ ಅವರು ಪುತ್ತೂರಿಗೆ ಹೊಸಬ್ರು, ಹೌದು, ಪುತ್ತೂರಿನವರು ಅವರಿಗೆ ಹೊಸಬ್ರಲ್ಲ. ಆದ್ರೆ ನೀವು ಪರ್ಚೇಸ್ ಮಾಡಿದಿರಿ, ಹಾಗಾಗಿ ನಮ್ಮ ಒಂದು ಏನು ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಎಲ್ರು ಬಂದು ನೋಡಿ ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳೋದು ನಾವು. ಓಕೆ, ನಿಮಗೆ ಅಂದ್ರೆ ಒಂದು ನಂಬಿಕರ್ಹ ಮಳಿಗೆ ಅಂತ ಹೇಳ್ತೀರಿ? ಹೌದು ಹೌದು, ಆ ವಿಷಯದಲ್ಲಿ ಹೌದು. ಹೌದಲ್ವಾ? ಓಕೆ, ಬೆಲೆ ಕೂಡ, ಯಾಕಂದ್ರೆ ಚಿನ್ನದ ಬೆಲೆ ಗಗನಕ್ಕೆ ಏರ್ತಾ ಇದೆ, ನಮ್ಗೆ ಸಿಗುವಂತ ಡಿಸ್ಕೌಂಟ್ ತುಂಬಾ ಸ್ಪೆಷಲ್ ಅಲ್ವಾ ನಮಗೆ? ಹೌದು ಹೌದು ಅಲ್ವಾ? ಲಾಸ್ಟ್ ಟೈಮ್ ಕೂಡ ಅವ್ರು ಏನ್ ಹೇಳಿದ್ರು, ಏನ್ ಇವತ್ತು ನಾವು ಡಿಸ್ಪ್ಲೇ ಮಾಡಿದ್ವಾ ಇದೇ ಆಭರಣ ಬೇಕು ಅಂತಂದ್ರೆ ಇನ್ನೂ ಸ್ಪೆಷಲ್ 25,000 ಇನ್ನೂ ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ರು ಲಾಸ್ಟ್ ಟೈಮ್ ನ ಜ್ಯುವೆಲ್ರಿಗೆ ಕೂಡ. ಹೌದು ಹೌದು. ಎಸ್, ಇವತ್ತಿನ ಬ್ಯಾಂಗಲ್ ಇಷ್ಟ ಆಯ್ತಾ ಮ್ಯಾಮ್? ಇಷ್ಟ ಆಗಿದೆ ಮೇಡಮ್. ಇಷ್ಟ ಆಯ್ತಾ? ಓಕೆ, ಇದ್ರ ಬೆಲೆ 3,50,000. 3.5 ಲಕ್ಷ, 3,50,000 ಇರ್ಬೋದು ಅಂತ ಹೇಳ್ತೀರಿ? ಓಕೆ ಓಕೆ, ನೋಡೋಣ ಮ್ಯಾಮ್ ಎಷ್ಟಿರ್ಬೋದು ಅಂತ. ಸರಿ ಮೇಡಮ್, ಓಕೆನಾ? ನೋಡಿ, ಆದ್ರೂ ಕೂಡ ನಿಮಗೆ ನೀವು ನಿಖರವಾದ ಬೆಲೆನ ಹೇಳಿಲ್ಲ ಅಂತಂದ್ರೂ ಬೇಜಾರಿಲ್ಲ, ನಿಮಗೆ ಒಂದು ಸ್ಪೆಷಲ್ ಗಿಫ್ಟ್ ಅಲ್ಲಿಂದ ಸಿಗುತ್ತೆ. ಸರಿ ಮೇಡಮ್, ಆಯ್ತು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕಾಗಿ. ನಿರಂತರವಾಗಿ ಕರೆಯನ್ನ ಮಾಡ್ತಾ ಇರಿ. ಎಸ್, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ರೆ. ಹೆಲೋ, ಸಂಗೀತ ಅವ್ರ ವಿಟ್ಲದಿಂದ ಲಾಸ್ಟ್ ಟೈಮ್ ಕೂಡ ಕಾಲ್ ಮಾಡಿದ್ರು. ಹೆಲೋ ಹೆಲೋ ಮೇಡಮ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹೆಲೋ ಹೆಲೋ ಹಲೋ ಮೇಡಮ್, ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ನನಗೆ ನನ್ನ ಧ್ವನಿಯೇ ಕೇಳಿಸ್ತಾ ಇದೆ. ಹೆಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಕೇಳಿಸ್ತಾ ಇದೆಯಾ ನಾನು ಮಾತನಾಡ್ತಾ ಇರೋದು? ಹಲೋ ಹೆಲೋ ಹೆಲೋ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ, ಹೇಳಿ. ಕೇಳಿಸ್ತಾ ಇದೆಯಾ? ಎಸ್ ಮೇಡಮ್, ಲಾಸ್ಟ್ ಟೈಮ್ ಕೂಡ ಕಾಲ್ ಮಾಡಿದ್ರಲ್ವಾ? ಲಾಸ್ಟ್ ಟೈಮ್ ಕಾಲ್ ಮಾಡಿದ್ದೆವು. ಎಸ್ ಎಸ್ ಎಸ್, ಓಕೆ. ನನಗೆ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಕಾಲ್ ಮಾಡಿ ಮೇಡಮ್, ಯಾಕಂದ್ರೆ ಇನ್ನೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಾ ಇರ್ತಾರೆ. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಮ್ಯೂಟ್ ಮಾಡಿದ್ದೇವೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್, ಇವತ್ತಿನ ಬ್ಯಾಂಗಲ್ ನೋಡಿದ್ರಾ? ಬ್ಯಾಂಗಲ್ ನೋಡಿದೆವು. ಇಷ್ಟ ಆಯ್ತಾ? 3,85,000. ಎಷ್ಟು ಮಾ? 3,85,000. 3,85,000. ಸಂಗೀತ ಅವರು ವಿಟ್ಲದಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ, ಈ ಒಂದು ಬ್ಯಾಂಗಲ್ ನ ಬೆಲೆ 3,85,000. ಹೌದು. ಓಕೆ, ಸೂಪರ್ ಮೇಡಮ್. ನೋಡೋಣ, ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ. ಲಾಸ್ಟ್ ಟೈಮ್ ನೀವು ಏನು ಕರೆ ಮಾಡಿದಕ್ಕಾಗಿ ಒಂದು ಸ್ಪೆಷಲ್ ಗಿಫ್ಟ್ ಇತ್ತು ನಿಮಗೆ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ. ತಗೊಂಡಿದ್ದೀರಾ? ಮಂಗಳೂರು ಜ್ಯುವೆಲ್ಸ್ ಹೋದ್ರ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಇಷ್ಟ ಆಯ್ತಾ? ಓಕೆ, ನಿಮ್ಮ ಸ್ನೇಹಿತರಿಗೂ ಹೇಳಿ,
ನಿಮಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಅವರನ್ನ ಕೂಡ ಅಲ್ಲಿ ಕಳಿಸುವಂತ ಪ್ರಯತ್ನ ಮಾಡಿ ಮ್ಯಾಮ್. ಆಯ್ತು ಸರಿ. ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡ್ತಾ ಇರಿ, ಪ್ರತಿ ಶುಕ್ರವಾರ ನಿಮ್ಮ ಕರೆಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ 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 ಹಲೋ ಸರ್ ನಮಸ್ತೆ, ಮಂಗಳೂರಿಂದ ರಾಮದಾಸ್ ಅವ್ರು ಕರೆ ಮಾಡಿದಿರಿ. ಹೌದೌದು. ಹೆಲೋ. ಹೌದೌದು. ಓಕೆ ಸರ್, ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇದ್ದೀರಿ ನೀವು? ಇಲ್ಲ ನಾನು ಹೆಂಡತಿ ಟ್ರೈ ಮಾಡ್ತಾ ಇದ್ರು. ನಿಮ್ಮ ಹೆಂಡತಿ ಟ್ರೈ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದೀರಾ? ಪ್ರಿಯಾಂಕಾ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಪ್ರಿಯಾಂಕಾ ಅಂತ. ಪ್ರಿಯಾಂಕಾ ಅವ್ರು, ಎಸ್, ಮಂಗಳೂರಿಂದ ಪ್ರಿಯಾಂಕಾ ಅವ್ರು ಕರೆ ಮಾಡಿದ್ದಾರೆ. ಓಕೆ, ಪ್ರಿಯಾಂಕಾ ಅವ್ರು ಇಲ್ವಾ? ಇದ್ದಾರಾ? ಓಕೆ, ಇವತ್ತು ನಿಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡೋಣ ಅಂತ. ಹೌದೌದೌದು. ಓಕೆ, ಪ್ರಿಯಾಂಕಾ ಅವ್ರು ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದ್ರಂತ? ಇಲ್ಲ ಮಾಡ್ಬೇಕಂತ ಹೇಳ್ತಾ ಇದ್ದೀರಾ? ಹೌದಾ? ಬೇಡವಾ ಗಿಫ್ಟ್? ನಾನ್ ತಗೊಳ್ಳ? ನೋಡುವ, ಟ್ರೈ. ಓಕೆ, ಇವತ್ತಿನ ಬ್ಯಾಂಗಲ್ ನೋಡಿದ್ರಾ? ನೋಡಿದೆ, ಒಟ್ಟಿಗೆ ನೋಡ್ತಾ ಇದ್ದೀರಾ? ಓಕೆ, ಕಾರ್ಯಕ್ರಮವನ್ನ ನೀವು ಜೊತೆ ಕೂತ್ ನೋಡ್ತಾ ಇದ್ದೀರಲ್ವಾ ಸರ್, ಅದೇ ಖುಷಿ ನಮ್ಗೆ. ಹೌದೌದು. ಓಕೆ ಸರ್, ಇಷ್ಟ ಆಯ್ತಾ ಈ ಬ್ಯಾಂಗಲ್? ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಓಕೆ, ಮಂಗಳೂರು ಜ್ಯುವೆಲ್ಸ್ ಪುತ್ತೂರಲ್ಲಿ ಶುಭಾರಂಭಗೊಂಡಿದೆ. ಸೊ ಮಂಗಳೂರಿಂದ ಪುತ್ತೂರಿಗೆ ಬಂದು ಜ್ಯುವೆಲ್ರಿ ಪರ್ಚೇಸ್ ಮಾಡಿ. ಆಯ್ತು, ಬರ್ತೇವೆ. ಓಕೆ, ಎಷ್ಟಿರ್ಬೋದು ಬೆಲೆ ಇದ್ರದ್ದು? ಇದೊಂದು 3,35,000. 3,35,000 ಇರ್ಬೋದು ಅಂತ ಹೇಳ್ತೀರಾ? ಓಕೆ ಓಕೆ ಓಕೆ. ರಾಮದಾಸ್ ಅವರು ಮಂಗಳೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ 3,35,000 ಈ ಒಂದು ಬ್ಯಾಂಗಲ್ ನ ಬೆಲೆ ಇರಬಹುದು ಅಂತ. ನೋಡೋಣ ಸರ್, ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಆಗಿದ್ಯಾ ಅಂತ. ಇಲ್ಲ ಅಂದ್ರೂ ಬೇಜಾರಿಲ್ಲ, ಡಬಲ್ ಗಿಫ್ಟ್ ನಿಮಗೆ ಕಾಯ್ತಾ ಇದೆ ಮಂಗಳೂರು ಜುವೆಲ್ಸ್ ಅಲ್ಲಿ. ಸೊ ಓಕೆ, ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡೋದನ್ನ ನಿಲ್ಲಿಸಬೇಡಿ, ಪ್ರತಿ ಸಂಚಿಕೆಯಲ್ಲೂ ಕೂಡ ಕರೆ ಮಾಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ, ಜಯಶ್ರೀ ಅವರು ಬೆಂಗಳೂರಿಂದ. ಮೇಡಮ್ ನಮಸ್ತೆ. ಅನ್ಕೊಳ್ತಾ ಇದ್ದೆ ಏನ್ ನಿಮ್ಮ ಕಾಲ್ ಬರ್ಲಿಲ್ಲ ಅಂತ. ಎಸ್, ಹೇಗಿದ್ದೀರಿ ಮ್ಯಾಮ್? ಚೆನ್ನಾಗಿದ್ದೀರಾ? ಹೇಗಿದೆ, ಮಳೆ ಇದೆಯಾ ಬೆಂಗಳೂರಲ್ಲಿ? ಇವತ್ತು ಸ್ವಲ್ಪ ಮಳೆ ಬಂತು. ಹಾಗಾದ್ರೆ ಫುಲ್ ಖುಷಿಯಾಗಿರ್ತೀರಿ. ಹೌದು, ಕೂಲ್ ಇದೆ ಇವತ್ತು. ಕೂಲ್. ಓಕೆ, ನಮ್ಗೆ ಸ್ವಲ್ಪ ಜೋರಾಗೆ ಬಂತು ಇಲ್ಲಿ. ಓಕೆ, ಬ್ಯಾಂಗಲ್ ಇಷ್ಟ ಆಯ್ತಾ? ಕಟ್ಟು ಕೇಳ್ತದೆ, ಹೇಳಿ. ಬ್ಯಾಂಗಲ್ ಇಷ್ಟ ಆಯ್ತಾ ಮ್ಯಾಮ್? ಇಷ್ಟ ಆಯ್ತಾ? ಓಕೆ, ನಾನು ಬೆಲೆ ಎಷ್ಟು ಅಂತ ಕೇಳ್ಬೋದಾ? 4,65,000. 4,65,000. ನೋಡೋಣ ಮ್ಯಾಮ್ ಎಷ್ಟಿರ್ಬೋದು ಅಂತ. ತುಂಬಾ ಖುಷಿಯಾಗಿದೆ ಏನ್ ಗೊತ್ತಾ ಮ್ಯಾಮ್, ಪ್ರತಿ ಬಾರಿ ಕೂಡ ನೀವೊಂದು ಪ್ರಯತ್ನ ಪಡೋದನ್ನ ನಿಲ್ಲಿಸ್ಲಿಲ್ಲ, ಪ್ರತಿ ಸಂಚಿಕೆಯಲ್ಲಿ ಕೂಡ ಕರೆ ಮಾಡಿದಿರಿ. ಅದು ನನ್ನ ಮಗಳಿಗೆ ಒಂದು ಚಿಕ್ಕದಿದ್ರು ಪರವಾಗಿಲ್ಲಮ್ಮ, ಟ್ರೈ ಮಾಡು ಅಂತೇಳಿ ಅವಳು ಒತ್ತಿಕೊಟ್ಟದು. ಈಗ ನಾನು ಹೇಳಿದೆ ಬೇಡ ಅಂತ ಹೇಳಿದೆ. ಇಲ್ಲ ಹಾಗೆ ಹೇಳ್ಬಾರ್ದು ನೀವು. ನೋಡಿ, ಯಾರು ಗೊತ್ತು, ಇವತ್ತೇ ನಿಮ್ಮ ಅದೃಷ್ಟ ಕುಲಾಯಿಸಬಹುದಲ್ವಾ? ಅದೇ. ಓಕೆ, ಪ್ರಯತ್ನ ಪಡೋದನ್ನ ನಿಲ್ಲಿಸಬೇಡಿ. ಬೆಂಗಳೂರಿಂದ ಕರೆ ಮಾಡ್ತಾ ಇದ್ರಿ, ನಮಗೂ ತುಂಬಾ ಖುಷಿ ಆಗತ್ತೆ ನಿಮ್ ಜೊತೆ ಮಾತನಾಡೋದಕ್ಕೆ. ಸರಿ. ನಿಮ್ಮ ಮೊದಲಿನ ಗಿಫ್ಟ್ ಗಳು ಕೂಡ ಇದೆ, ತಗೊಂಡಿದ್ದೀರಾ ಮ್ಯಾಮ್? ಇಲ್ಲ, ಹೋಗಿಲ್ಲ, ಇನ್ನ ಎಲ್ಲಿ ಮನೆ ಹೊರಗಡೆ ಬಂದಿಲ್ಲ. ನೆಕ್ಸ್ಟ್ ಮಂತ್ ಬರ್ತೀನಿ ಊರಿಗೆ. ನಂಗೆ ಡೌಟ್, ನಿಮ್ಗೆ ನೀವೇ ಅದೃಷ್ಟಶಾಲಿಗಳಾಗೋರಕ್ಕೆ ತಗೊಳಲ್ವಾ ಅಂತ. ಯಾವಾಗಾದ್ರೂ ಒಂದು ಸಲ ಆಗ್ಬೋದಲ್ಲ? ಎಸ್, ಸೂಪರ್ ಮ್ಯಾಮ್, ನಿಮ್ಮ ಹೋಪ್ಸ್ ಹಾಗೆ ಇರ್ಲಿ, ಖಂಡಿತ ಆಗ್ಲಿ, ಒಳ್ಳೇದಾಗ್ಲಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡ್ತಾ ಇರಿ, ಪ್ರತಿ ಶುಕ್ರವಾರ ವೇಟ್ ಮಾಡ್ತಾ ಇರ್ತೀವಿ. ಹೆಲೋ. ಎಸ್, ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ. ಹಲೋ, ನಮಸ್ತೆ. ತ್ರಾಸ್ಯ ಅವರು ಸುಳ್ಯದಿಂದ ಕರೆ ಮಾಡಿದಿರಿ? ಹೌದು, ಸುಳ್ಯದಿಂದ. ಎಸ್, ಫಸ್ಟ್ ಟೈಮ್ ಮಾಡ್ತಾ ಇರೋದು ಕಾಲ್? ಫಸ್ಟ್ ಟೈಮ್. ಕಾರ್ಯಕ್ರಮ ನೋಡಿದ್ದೆ ಫಸ್ಟ್ ಟೈಮಾ? ಇಲ್ಲ, ಇದು 2ನೇ ಬಾರಿ ನೋಡ್ತಾ ಇರೋದು. ಹೌದಾ? ಲಾಸ್ಟ್ ಟೈಮ್ ಕರೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರಾ? ಹೌದು. ಓಕೆ, ಬೆಲೆ ಎಷ್ಟಿರ್ಬೋದು ಮ್ಯಾಮ್ ಈ ಬ್ಯಾಂಗಲ್ ಇದ್ದು? ಅದು 2 ಲಕ್ಷ ಇರ್ಬೋದು. 2 ಲಕ್ಷ ಇರಬಹುದು. ಓಕೆ, ನೋಡೋಣ ಮ್ಯಾಮ್ ಎಷ್ಟಿದೆ ಅಂತ. ಓಕೆ, ನೀವೇನಾದ್ರೂ ನಿಖರವಾದ ಬೆಲೆಯನ್ನ ಹೇಳಿಲ್ಲ ಅಂತಂದ್ರೂ ಬೇಜಾರಾಗ್ಬೇಡಿ. ಕರೆ ಮಾಡಿದ್ದಕ್ಕೋಸ್ಕರ ನಿಮಗೊಂದು ವಿಶೇಷವಾದ ಬಹುಮಾನವನ್ನ ಮಂಗಳೂರು ಜುವೆಲ್ಸ್ ಅವರು ಕೊಡ್ತಾರೆ. ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಮ್ಯಾಮ್. ಓಕೆನಾ? ಮಿಸ್ ಮಾಡದೆ ಪ್ರತಿ ಶುಕ್ರವಾರ 6:30ಕ್ಕೆ ಈ ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ಕರೆ ಮಾಡಿ ನಿಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಎಸ್, ಥ್ಯಾಂಕ್ ಯು ಮ್ಯಾಮ್. ಎಸ್, ತುಂಬಾ ಖುಷಿ ಅಂತ ಅನ್ಸುತ್ತೆ ಒಂದು ಕಡೆ ನೋಡಿದ್ರೆ, ಯಾಕಂದ್ರೆ ಕಂಟಿನ್ಯೂಸ್ ಕರೆಗಳು ಬಂದಾಗ ಕೆಲವರು ನಿರಂತರವಾಗಿ ಪ್ರಯತ್ನವನ್ನ, ಲಾಸ್ಟ್ ಟೈಮ್ ಟ್ರೈ ಮಾಡಿದವರು ಮತ್ತೆ ಈ ಬಾರಿ ಟ್ರೈ ಮಾಡಬೇಕು, ಕರೆ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ.
ಒಂದ್ಸಲ ನಮಗೆ ಶಾಕ್ ಅಂತ ಅನ್ಸುತ್ತೆ, ಯಾಕಂದ್ರೆ ಇಷ್ಟು ದೊಡ್ಡ ಸ್ಪಂದನೆ ಸಿಗ್ತಾ ಇದೆ. ಮಂಗಳೂರು, ಬೆಂಗಳೂರಿಂದ, ಜೊತೆಗೆ ಕಾಸರಗೋಡಿಂದ ಕರೆ ಮಾಡಿದವರು ಇದ್ದಾರೆ, ಸುಳ್ಯದಿಂದ ಕರೆ ಮಾಡಿದವರು ಇದ್ದಾರೆ, ಜೊತೆಗೆ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ತುಂಬಾ ಖುಷಿಯಿಂದ ಕರೆ ಮಾಡಿ ನಮಗೆ ತಿಳಿಸಿದವರು ಇದ್ದಾರೆ. ಜೊತೆಗೆ ನೀವು ಕೂಡ ಹೇಳ್ತಾ ಇದ್ರಿ ತುಂಬಾ ಕಸ್ಟಮರ್ಗಳು ವಿಸಿಟ್ ಮಾಡ್ತಾ ಇದ್ದಾರೆ, ಹುಡ್ಕೊಂಡು ಬರ್ತಾ ಇದ್ದಾರೆ. ಮಂಗಳೂರು ಜ್ಯುವೆಲ್ಸ್ ಅಂತ ಎಲ್ಲರಿಗೂ ಈಗ ಪರಿಚಿತ ಆಗಿದೆ ಅಂತ. ಓಕೆ, ಎಸ್ ಮೇಡಮ್, ಇನ್ನೂ ನಾನು ತುಂಬ ಕೇಳಬೇಕು ನಿಮ್ಮಲ್ಲಿ, ಯಾಕಂದರೆ ಸ್ಕೀಮುಗಳು ಕೂಡ ತುಂಬ ಚೆನ್ನಾಗಿದೆ, ಜೊತೆಗೆ ಮಾನ್ಸೂನ್ ಆಫರ್ಗಳು ಕೂಡ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸ್ಕಾಲರ್ ವೇಟ್ ಮಾಡ್ತಾ ಇದ್ದಾರೆ, ಮಾತನಾಡಿಸ್ತೀನಿ, ಆಮೇಲೆ ಮಾತಾಡ್ತಾ ಹೋಗ್ತೀನಿ. ಹೆಲೋ ಹೆಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೌದೌದು ಮೇಡಮ್. ಫಿಲೋಮಿನಾ ಅವರು ಬಶ್ಪೆಯಿಂದ ಕಾಲ್ ಮಾಡಿದಿರಿ. ಸೂಪರ್ ಮ್ಯಾಮ್, ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇದ್ದೀರಿ. ಹೌದೌದು, ಫಸ್ಟ್ ಟೈಮ್. ಓಕೆ, ಕಾರ್ಯಕ್ರಮ ಮೊದಲನೇ ಬಾರಿ ನೋಡ್ತಾ ಇರೋದಾ? ನಾನು ಫಸ್ಟ್ ಟೈಮ್ ಇವತ್ತು ನೋಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ. ಯಾರಾದ್ರೂ ಹೇಳಿದ್ರಾ ಅಥವಾ ಹೇಗೆ? ಇಲ್ಲ ನಾನು ಈಗ ನೋಡುವಾಗ ಅದು ಸಿಕ್ಕಿತು. ಓಕೆ 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 ಓಕೆ, ಆದ್ರೂ ಕೂಡ ಒಂದ್ಸಲ ಟ್ರೈ ಮಾಡೋಣ, ನಮ್ಮ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋಣ ಅಂತ. ಓಕೆ, ಆಯ್ತು ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್, ತುಂಬಾ ಖುಷಿ ಆಯ್ತು ಕರೆ ಮಾಡಿದ್ದಕ್ಕಾಗಿ. ಇವತ್ತಿನ ಬ್ಯಾಂಗಲ್ ನೋಡಿದ್ರಾ? ಹೌದೌದು. ಇದು ಆಂಟಿಕ್ ಬ್ಯಾಂಗಲ್ ಮೇಡಮ್. ಹೌದು. ಎಸ್, ಇಷ್ಟ ಆಯ್ತಾ ಡಿಸೈನ್? ಇಷ್ಟ ಆಯ್ತು ಮೇಡಮ್. ಇಷ್ಟ ಆಯ್ತಾ? ಓಕೆ, ಇದ್ರ ಬೆಲೆ ಎಷ್ಟಿರ್ಬೋದು ಮ್ಯಾಮ್? ಒಂದು 2,60,000. 2,60,000 ಇರ್ಬೋದು ಅಂತ ಹೇಳ್ತೀರಾ? ಹೌದೌದು. ಓಕೆ, ನೋಡೋಣ ನಿಮ್ಮ ಗೆಸ್ಸಿಂಗ್ ಎಷ್ಟು ಕರೆಕ್ಟ್ ಆಗಿದೆ ಅಂತ. ನಮಗೂ ಗೊತ್ತಿಲ್ಲ. ಕಾರ್ಯಕ್ರಮದ ಕೊನೆಯಲ್ಲಿ ಇದರ ನಿಖರವಾದ ಬೆಲೆಯನ್ನ ಹೇಳುವಂತ ಪ್ರಯತ್ನ ಮಾಡ್ತೀವಿ. ಕಾರ್ಯಕ್ರಮವನ್ನ ಕೊನೆವರೆಗೂ ನೋಡ್ತಾ ಇರಿ. ಓಕೆ ಮೇಡಮ್. ಮೇಡಮ್, ನೀವು ಮೊದಲೇ ಬಾರಿ ಕರೆ ಮಾಡಿದ್ರಿಂದ ಹೇಳ್ತಾ ಇದ್ದೀನಿ, ನಿಮಗೆ ನೀವೇನಾದ್ರೂ ಇದರ ನಿಖರವಾದ ಬೆಲೆಯನ್ನ ಗೆಸ್ ಮಾಡ್ಲಿಲ್ಲ ಅಂತಂದ್ರೂ ಬೇಜಾರಿಲ್ಲ. ನಿಮಗೋಸ್ಕರ ನೀವು ಕರೆ ಮಾಡಿದ್ದಕ್ಕಾಗಿ ಮಂಗಳೂರು ಜ್ಯುವೆಲ್ಸ್ ಅವರು ನಿಮ್ಗೊಂದು ವಿಶೇಷವಾದ ಬಹುಮಾನವನ್ನ ಕೊಡ್ತಾರೆ. ಪುತ್ತೂರಿಗೆ ಬಂದು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಒಂದು ಸ್ಪೆಷಲ್ ಉಡುಗೊರೆನ ತಗೊಳ್ಳಿ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ರತಿ ಶುಕ್ರವಾರ ಸಂಜೆ 6:30ಕ್ಕೆ ಈ ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ಕರೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಗೆಸ್ ಮಾಡಿ, ಪ್ರೈಸ್ ಗೆಲ್ಲಿ. ಎಸ್, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹೆಲೋ ಹೆಲೋ ಹೆಲೋ, ರಾಮಚಂದ್ರ ಅವರು ಪುತ್ತೂರಿಂದ ಕರೆ ಮಾಡಿದ್ದಾರೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಿದೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಹೇಗಿದ್ದೀರಿ? ಮೊದಲು ಕೂಡ ನೀವು ಕಾಲ್ ಮಾಡಿದ್ರಿ ಅಲ್ವಾ? ಹೌದೌದು. ಎಸ್, ಓಕೆ ಸರ್. ಇವತ್ತಿನ ಬ್ಯಾಂಗಲ್ ಇಷ್ಟ ಆಯ್ತಾ ನಿಮ್ಗೆ? ಓ, ಇವತ್ತು ನಾವು ತೋರಿಸ್ತಾ ಇರುವಂತ ಆಭರಣ ಬ್ಯಾಂಗಲ್, ಇವತ್ತು ಬ್ಯಾಂಗಲ್, ಆಂಟಿಕ್ ಬ್ಯಾಂಗಲ್ ಅನ್ನ ತೋರಿಸ್ತಾ ಇದೀವಿ. ಗೊತ್ತಾಯ್ತು. ಓಕೆನಾ? ಈ ಬ್ಯಾಂಗಲ್ಸ್ ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಯ್ತು. ಇಷ್ಟ ಆಯ್ತಾ? ಓಕೆ ಓಕೆ ಓಕೆ. ಎಷ್ಟಿರ್ಬೋದು ಇದ್ರ ಬೆಲೆ? 3,80,000. ಎಷ್ಟು ಸರ್? 3,80,000. 3,80,000. ರಾಮಚಂದ್ರ ಅವರು ಪುತ್ತೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ಒಂದು ಬ್ಯಾಂಗಲ್ ನ ಬೆಲೆ 3,80,000 ಇರಬಹುದು ಅಂತ. ಸರ್, ಲಾಸ್ಟ್ ಟೈಮ್ ಇದು ಗಿಫ್ಟ್ ತಗೊಂಡ್ರಾ? ಇಲ್ಲ, ನಾನು ಇವತ್ತು ಕಾಲ್ ಮಾಡಿದ್ದು. ಹೌದಾ? ಓಕೆ, ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಸರ್, ನಿಮಗೆ ಒಂದು ಸ್ಪೆಷಲ್ ಆದ ಗಿಫ್ಟ್ ಅಲ್ಲಿ ಕಾಯ್ತಾ ಇರುತ್ತೆ, ತಗೊಳ್ಳಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ ಹೆಲೋ ಹೆಲೋ, ಆರಿಸ್ ಅವರು ಕಡಬದಿಂದ ಕರೆ ಮಾಡಿದ್ದಾರೆ. ಹೆಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೆಲೋ, ಮೇಡಮ್ ಕೇಳ್ತದಾ? ಓಕೆ, ಲಾಸ್ಟ್ ಟೈಮ್ ಕೂಡ ಕಾಲ್ ಮಾಡಿದ್ರಲ್ವಾ? ಇಲ್ಲ ಸರ್, ಇದು ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇದ್ದೀರಾ ಕಡಬದಿಂದ? ಓಕೆ, ಕಡಬದಿಂದ ಬೇರೆ ಬೇರೆ ಕರೆಗಳು ನಮ್ಗೆ ಬರ್ತಾ ಇದೆ. ಸರ್, ಫಸ್ಟ್ ಟೈಮ್ ಕರೆ ಮಾಡಿದಿರಿ, ಮೊದಲು ಕಾರ್ಯಕ್ರಮ ನೋಡಿದೀರಾ? ಇಲ್ಲ, ಇದು ಫಸ್ಟ್ ಟೈಮ್ ನೋಡೋದು. ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಓಕೆ, ಕಾರ್ಯಕ್ರಮದಲ್ಲಿ ನಾವೇನ್ ಇವತ್ತು ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಒಂದು ಆಭರಣವನ್ನ ತೋರಿಸ್ತೀವೋ, ಇವತ್ತು ನಾವು ತೋರಿಸ್ತಾ ಇರೋದು ಬ್ಯಾಂಗಲ್ಸ್ ಅನ್ನ, ಆಂಟಿಕ್ ಬ್ಯಾಂಗಲ್ಸ್. ಇದರ ಬೆಲೆಯನ್ನ ನೀವು ಗೆಸ್ ಮಾಡಿ ನಮ್ಗೆ ಹೇಳ್ಬೇಕು. ಇದು 2,35,000. 2,35,000 ಇರ್ಬೋದು ಅಂತ ಆರಿಸ್ ಅವರು. ಓಕೆ, ಇದು ಜೋಡಿ ಬ್ಯಾಂಗಲ್ ಸರ್, ಹಾಗಾಗಿ 2,35,000 ಇರಬಹುದು ಅಂತ ಆರಿಸ್ ಅವರು ಹೇಳ್ತಾ ಇದ್ದಾರೆ. ನೋಡೋಣ ನಿಮ್ಮ ಗೆಸ್ಸಿಂಗ್ ಎಷ್ಟು ಕರೆಕ್ಟ್ ಆಗಿದೆ ಅಂತ. ಕಾರ್ಯಕ್ರಮದ ಕೊನೆಯಲ್ಲಿ ಇದರ ನಿಖರವಾದ ಬೆಲೆಯನ್ನ ಹೇಳ್ತೀವಿ ಸರ್, ನೋಡ್ತಾ ಇರಿ ಕಾರ್ಯಕ್ರಮದ ಕೊನೆವರೆಗೂ. ಸೊ, ನೀವು ಫಸ್ಟ್ ಟೈಮ್ ಕಾಲ್ ಮಾಡಿದ್ದಕ್ಕಾಗಿ ಹೇಳ್ತಾ ಇದ್ದೀನಿ, ಪ್ರತಿ ಕಾಲರಿಗೂ ಕೂಡ ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ಮಂಗಳೂರು ಜ್ಯುವೆಲ್ಸ್ ಅವರು ಕೊಡ್ತಾ ಇದ್ದಾರೆ. ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಗಿಫ್ಟ್ ಅನ್ನ ಅಲ್ಲಿಂದ ಪಡ್ಕೊಳ್ಳಿ ಸರ್. ಓಕೆ, ಪ್ರತಿ ಶುಕ್ರವಾರ ಕರೆ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹೆಲೋ 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 ಹೆಲೋ, ಮೇಡಮ್ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತಾ ಇದೆಯಾ? ಸ್ವಲ್ಪ ಜೋರಾಗಿ ಮಾತಾಡಿ ಮ್ಯಾಮ್. ಹೆಲೋ ಹೆಲೋ ಹೆಲೋ, ಮೇಡಮ್ ನಿಮ್ಮ ಹೆಸರು?
ರಾಧಿಕಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮಡಂತ್ಯಾರಿಂದ. ಓ ಸೂಪರ್, ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇದ್ದೀರಿ ಅಲ್ವಾ? ಹೌದು. ಓಕೆ, ಕಾರ್ಯಕ್ರಮ ಇದು 8ನೇ ಸಂಚಿಕೆ ನಡೀತಾ ಇರೋದು. ಎಸ್, ಮಂಗಳೂರು ಜ್ಯುವೆಲ್ಸ್ ಇಂದ ನಾವಿವತ್ತು ತೋರಿಸ್ತಾ ಇರುವಂತ ಆಭರಣ ಬ್ಯಾಂಗಲ್ಸ್ ಅನ್ನ ತೋರಿಸ್ತಾ ಇದೀವಿ. ಇದು ಆಂಟಿಕ್ ಬ್ಯಾಂಗಲ್ಸ್. ಇದರ ಒಂದು ನಿಖರವಾದ ಬೆಲೆಯನ್ನ ನೀವು ಗೆಸ್ ಮಾಡಿ ನಮ್ಗೆ ಹೇಳಬೇಕು. ಎಸ್, ಎಷ್ಟಿರ್ಬೋದು ಮ್ಯಾಮ್? 4,36,000. 4,36,000. ಓಕೆ, ನೋಡೋಣ ಮ್ಯಾಮ್ ಎಷ್ಟಿದೆ ಇದ್ರ ಬೆಲೆ ಅಂತ. ಇನ್ನೇನು ಕಾರ್ಯಕ್ರಮ ಕೊನೆ ಹಂತಕ್ಕೆ ತಲುಪ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಇದರ ನಿಖರವಾದ ಬೆಲೆ ಎಷ್ಟು ಅಂತ. ಬಟ್ ನೀವು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿ ಒಂದು ಬೆಲೆಯನ್ನ ಹೇಳುವಂತ ಪ್ರಯತ್ನವನ್ನ ಮಾಡಿದ್ರಿ. ಗೊತ್ತಿಲ್ಲ, ನೀವೇ ಅದೃಷ್ಟವಂತರಾಗಿರ್ಲೂಬಹುದು. ವೆಯ್ಟ್ ಮಾಡಿ ನೋಡಿ. ಜೊತೆಗೆ ನೀವು ಕರೆ ಮಾಡಿದ್ದಕ್ಕಾಗಿ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ನಿಮ್ಗೊಂದು ವಿಶೇಷವಾದ ಬಹುಮಾನವನ್ನ ಕೊಡ್ತಾರೆ. ಪುತ್ತೂರಿಗೆ ಬಂದು ಮಂಗಳೂರು ಜ್ಯುವೆಲ್ಸ್ಗೆ ಕರೆ ಮಾಡಿ ನಿಮ್ಮ ಒಂದು ಗಿಫ್ಟ್ ಅನ್ನ ತಗೊಳ್ಳಿ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ನಮ್ಮ ಇನ್ನಷ್ಟು ಕಾಲರ್ಗಳು ಟ್ರೈ ಮಾಡ್ತಾ ಇದ್ದೀರಿ, ನಮಗೆ ಗೊತ್ತಿದೆ. ಎಸ್, ಆದರೂ ಕೂಡ ಕಾರ್ಯಕ್ರಮ ಮುಗಿಸುವಂತಹ ಹೊತ್ತು ಸಮೀಪಿಸ್ತಾ ಇದೆ. ಕೊನೆಯ ಕರೆಯನ್ನು ಸ್ವೀಕರಿಸುವಂತಹ ಸಮಯ. ಎಸ್, ನೋಡೋಣ ಇವತ್ತು ಕಾರ್ಯಕ್ರಮದ ಕೊನೆಯ ಕರೆಯನ್ನು ಯಾರು ಮಾಡಿದ್ದಾರೆ ಅಂತ. ಹೆಲೋ ಹಲೋ, ಗಿರಿಜಾ ಅವ್ರು ಬೆಳ್ಳಾರೆಯಿಂದ. ಹಲೋ, ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಮೇಡಮ್. ತುಂಬಾ ಟ್ರೈ ಮಾಡ್ತಾ ಇದ್ದೇನೆ. ದೇವರಲ್ಲಿ ಇವತ್ತು ನಿಮಗೆ ಕಾಲ್ ಸಿಕ್ತು. ತುಂಬಾ ಸೂಪರ್ ಸೂಪರ್, ಟ್ರೈ ಮಾಡ್ತಾ ಇದ್ರಲ್ಲ ಮೇಡಮ್, ಖುಷಿ ಆಯ್ತು ಕೇಳಿ. ಆದ್ರೆ ನಿಮ್ಗೆ ಕರೆ ಸಿಗ್ಲಿ ಅಂತ ನಾವು ವಿಶ್ ಮಾಡ್ತೀವಿ. ಆದ್ರೂ ಇವತ್ತಿನ ಕಾಲ್ ಕೂಡ ನಿಮ್ಗೆ ಕೊನೆಯ ಕಾಲ್ ಇದು. ಓಕೆ ಮೇಡಮ್. ಸಿಗ್ತಲ್ಲ? 1.5 ಪೌನ್ ಉಂಟು ಮೇಡಮ್. 2,20,000. ಎಷ್ಟು ಮ್ಯಾಮ್? 2,20,000. 2,20,000. 2 ಬ್ಯಾಂಗಲ್ಸ್ ಇದ್ದು ಬೆಲೆಯನ್ನ ಹೇಳ್ತಾ ಇದ್ದೀರಾ ನೀವು? ಹೌದೌದು ಮೇಡಮ್. ಓಕೆ, ಇದು ಜೋಡಿ ಬ್ಯಾಂಗಲ್ಸ್ ಇದು. ಸೊ ಇದು ಆಂಟಿಕ್ ಬ್ಯಾಂಗಲ್ಸ್ ಅಂತ ಕೂಡ ಹೇಳಿದೀವಿ. ಹಾಗಾದ್ರೆ ನಿಮ್ಮ ಬೆಲೆ ಎಷ್ಟು ಇದ್ರದ್ದು? 2,20,000. 2,20,000 ಇರಬಹುದು ಅಂತ ಹೇಳ್ತಾರೆ ಗಿರಿಜಾ ಅವರು. ನೋಡೋಣ ಮ್ಯಾಮ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಇದ್ರ ನಿಖರವಾದ ಬೆಲೆಯನ್ನ ಹೇಳ್ತೀವಿ. ಓಕೆ, ನೀವು ಒಂದು ವೇಳೆ ನಿಖರವಾದ ಬೆಲೆಯನ್ನ ಗೆಸ್ ಮಾಡ್ಲಿಲ್ಲ ಅಂತ ಅಂದ್ರೂ ಟೆನ್ಷನ್ ಇಲ್ಲ. ಯಾಕಂದ್ರೆ ನಿಮಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ಕಾಯ್ತಾ ಇರುತ್ತೆ. ನಮ್ಮ ಮಂಗಳೂರು ಜ್ಯುವೆಲ್ಸ್ ನ ವಿಶೇಷತೆ ಏನು? ಗ್ರಾಹಕರಿಗೆ ಆದಷ್ಟು ಮಟ್ಟಿನ ಒಂದು ಡಿಸ್ಕೌಂಟ್ ಅನ್ನ ಕೊಡೋದ್ರ ಜೊತೆಗೆ ಲೈಟ್ ವೇಟ್ ಜ್ಯುವೆಲರಿಯನ್ನ ಕೊಡೋದ್ರ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕಾಲ್ ಮಾಡುವಂತ ಪ್ರತಿಯೊಂದು ವೀಕ್ಷಕರಿಗೆ ನಮಗೆ ಮಂಗಳೂರಿಗೆ ಒಂದ್ಸಲ ಬರ್ಬೇಕು, ಅಲ್ಲಿಗೆ ಬರ್ಬೇಕು ಅಂತ ಇವತ್ತು ಕಾಲ್ ಸಿಗ್ತದೆ. ಸೊ ನಿಮ್ಗೆ ವಿಸಿಟ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಮ್ಯಾಮ್. ನಿಮಗೆ ಕೂಡ ನಿರಾಶೆ ಮಾಡೋದಿಲ್ಲ ಅವರು. ನೀವು ಕಾಲ್ ಮಾಡಿದ್ದಕ್ಕಾಗಿ ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ನಿಮ್ಗೋಸ್ಕರ ಕೊಡ್ತಾ ಇದ್ದಾರೆ. ಮಿಸ್ ಮಾಡದೆ ಬನ್ನಿ, ಯಾಕಂದ್ರೆ ಅತ್ಯುತ್ತಮವಾದ ಜ್ಯುವೆಲರಿ ಅಲ್ಲಿದೆ. ಅದಿಲ್ಲ ಅಂತಂದ್ರೂ ನಿಮಗೆ ಬೇಕಾದಂತ ಡಿಸೈನ್ ಅನ್ನ ಅವ್ನು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಜೊತೆಗೆ ವೇಸ್ಟೇಜ್ ಚಾರ್ಜ್ ಕೂಡ ತುಂಬಾ ಕಡಿಮೆ ಇದೆ. ಸೊ ಲೈಟ್ ವೇಟ್ ಜ್ಯುವೆಲರಿ ಕೂಡ ನಿಮಗೆ ತುಂಬಾ ಚೆನ್ನಾಗಿರೋ ಡಿಸೈನ್ ಅಲ್ಲಿ ಸಿಗತ್ತೆ. ಸೊ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮ್ಯಾಮ್. ಪ್ರತಿ ಶುಕ್ರವಾರ 6:30ಕ್ಕೆ ಈ ಕಾರ್ಯಕ್ರಮ ನೇರ ಪ್ರಸಾರ ಆಗತ್ತೆ. ಕರೆ ಸಿಗ್ಲಿಲ್ಲ ಅಂತ ಬೇಜಾರಾಗಬೇಡಿ, ಪ್ರಯತ್ನ ಪಡ್ತಾ ಇರಿ. ಗೊತ್ತಿಲ್ಲ ಯಾರಿಗೆ ಯಾವಾಗ ಕರೆ ಸಿಗ್ಬೋದು, ಯಾರ ಅದೃಷ್ಟ ಯಾವಾಗ ಖುಲಾಯಿಸಬಹುದು ಅಂತ. ಆದ್ರೆ ಅದೃಷ್ಟ ಪರೀಕ್ಷೆ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಎಸ್ ಮೇಡಮ್, ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಒಂದ್ಸಲ ನಾವು ಸ್ಕೀಮ್ ಬಗ್ಗೆ ಹೇಳ್ಬಿಡೋಣ. ನಮ್ಮದು 3 ತರದ ಸ್ಕೀಮ್ ಇದೆ. ಒಂದು ಡಿಜಿಗೋಲ್ಡ್ ಇನ್ವೆಸ್ಟ್ ಪ್ಲಾನ್ ಅಂತ ಹೇಳಿ, ಇನ್ನೊಂದು 11 ಮಂತ್ ಇದು ಸ್ಕೀಮ್, ಇನ್ನೊಂದು ನಿಮಗೆ ಭಾಗ್ಯಲಕ್ಷ್ಮಿ ಅಂತ ಹೇಳಿ ಪಿಗ್ಮಿ ಸ್ಕೀಮ್ ಇದೆ. 3 ಟೈಪ್ ಇದೆ. 11 ಮಂತ್ ಸ್ಕೀಮ್ ಅಲ್ಲಿ ನಿಮಗೆ ನೀವು ಯಾವತ್ತೆಲ್ಲ ಪೇ ಮಾಡ್ತೀರಾ ಅವತ್ತಿಗೆ ನಿಮಗೆ ಗೋಲ್ಡ್ ಅನ್ನ ಬ್ಲಾಕ್ ಮಾಡ್ತಾ ಇದ್ದೇವೆ. ಓಕೆ ಓಕೆ, ಆ ರೇಟಿನ ಗೋಲ್ಡ್ ಅನ್ನ ಬ್ಲಾಕ್ ಮಾಡ್ತೀರಿ. ಎಸ್, ಓಕೆ. ಇನ್ನೊಂದು ಏನಂತ ಹೇಳಿದ್ರೆ, ಈಗ ಪಿಗ್ಮಿ ಕೂಡ ಹಾಗೆ ತಿಂಗಳಿಗೆ ಈಗ ದಿವಸಲು 100-200 ಆ ತರ ಪೇಮೆಂಟ್ ಮಾಡ್ತಾ ಇರುವಾಗ ಅದ್ರಲ್ಲಿ ಕೂಡ ನಿಮಗೆ ಗೋಲ್ಡ್ ಅನ್ನ ಸೇವ್ ಮಾಡ್ತಾ ಇರ್ತೇವೆ. ಅದರಲ್ಲಿ ಕೂಡ ನಿಮಗೆ ಪರ್ಚೇಸ್ ಮಾಡ್ಲಿಕ್ಕೆ ಬರುವಾಗ ವೇಸ್ಟೇಜ್ ಮೇಲೆ 50% ಡಿಸ್ಕೌಂಟ್ ಇರ್ತದೆ. ಓಕೆ ಓಕೆ ಓಕೆ. ಇನ್ನೊಂದು ಡಿಜಿ ಗೋಲ್ಡ್ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದೆ ನಿಮಗೆ. ಅದರಲ್ಲಿ ನಮ್ಮದು ಹೇಗಿರ್ತದೆ ಅಂತ ಹೇಳಿದ್ರೆ, ಇನ್ವೆಸ್ಟ್ ಮಾಡ್ತಾ ಬರುದು ಗೋಲ್ಡ್ ಅನ್ನ ಇನ್ವೆಸ್ಟ್ ಮಾಡ್ತಾ ಬಂದು ಅವ್ರು ಏನಾದ್ರು ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಕೂಡ ನಮ್ಮದು ವೇಸ್ಟೇಜ್ ಮೇಲೆ 50% ಡಿಸ್ಕೌಂಟ್ ಇರ್ತದೆ. ಹಾಗೆ ಇವರಿಗೆ ಏನಾದ್ರು ಈಗ ಎಮರ್ಜೆನ್ಸಿ ಟೈಮಿಗೆ ಕ್ಯಾಶ್ ಏನಾದ್ರು ಬೇಕಂತ ಹೇಳಿದ್ರೆ ಕೂಡ ಇವರಿಗೆ ಕ್ಯಾಶ್ ಕೂಡ ಚಿನ್ನವೇ ತಗೊಳ್ಬೇಕು ಅಂತಿಲ್ಲ, ಏನಾದ್ರೂ ಎಮರ್ಜೆನ್ಸಿ ಆ ರೀತಿ ಕೂಡ ಸ್ಪಂದಿಸುವಂತಹ ವ್ಯವಸ್ಥೆ ಇದೆ ಮಂಗಳೂರು ಜ್ಯುವೆಲ್ಸ್ ಇಂದ. ಓಕೆ ಓಕೆ. ಮತ್ತೆ ಏನಾದ್ರು ನೀವೀಗ ಕಾಯಿನ್ ಏನಾದ್ರು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಮ್ಮದು 0% ಇರ್ತದೆ ಮೇಕಿಂಗ್ ಚಾರ್ಜ್ ಅಲ್ಲಿ. ಓಕೆ 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 ಓಕೆ.
ಅತ್ಯುತ್ತಮವಾದಂತಹ ಒಂದು ಪ್ಲಾನಿಂಗನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಮೊದಲೇ ಹೇಳಿದ್ರು, ನಮಗೆ ಮಧ್ಯವರ್ತಿಗಳಿಲ್ಲ, ನಾವೇ ತಯಾರಕರು, ಹಾಗಾಗಿ ನಮಗೆ ಜನರನ್ನು ತುಂಬ ಸುಲಭವಾಗಿ ತಲುಪಬಹುದು. ಯಾಕಂದರೆ ಒಂದ್ಸಲ ವಿಸಿಟ್ ಮಾಡಿದ್ರೆ ಅಷ್ಟೇ ನಮಗೆ ಗೊತ್ತಾಗೋದಕ್ಕೆ ಸಾಧ್ಯ ಹೇಗಿದೆ ಅಲ್ಲ ಕಲೆಕ್ಷನ್ಗಳು ಅಂತ. ಜೊತೆಗೆ ಲೈಟ್ ವೇಟ್ ಜ್ಯುವೆಲ್ರಿಗಳು ಕೂಡ ತುಂಬ ಅತ್ಯದ್ಭುತವಾದ ಡಿಸೈನಲ್ಲಿದೆ. ನಾವು ವಿಸಿಟ್ ಮಾಡಿರೋದ್ರಿಂದ ಕಾನ್ಫಿಡೆಂಟಲ್ಲಿ ಹೇಳ್ತಾ ಇದ್ದೀವಿ. ಸೊ ಮಿಸ್ ಮಾಡದೆ ನೀವು ಕೂಡ ಮಂಗಳೂರು ಜ್ಯುವೆಲ್ಸ್ಗೆ ಒಂದ್ಸಲ ವಿಸಿಟ್ ಮಾಡಿ ಅಲ್ಲಿಯ ಒಟ್ಟಾರೆ ವ್ಯವಸ್ಥೆಯನ್ನು ತಿಳ್ಕೊಳ್ಳಿ. ಯಾಕಂದರೆ ಇವತ್ತೇ ನೀವೇನು ಪರ್ಚೇಸ್ ಮಾಡಬೇಕು ಅಂತೇನಿಲ್ಲ, ಮೊದಲಿಗೆ ನಮಗೆ ನಂಬಿಕೆ ಮುಖ್ಯ. ಮೊದಲಾಗಿ ನೀವೊಂದ್ಸಲ ವಿಸಿಟ್ ಮಾಡಿ ಅಲ್ಲಿಯ ಜ್ಯುವೆಲ್ರಿಗಳನ್ನು ನೋಡಿ, ಜೊತೆಗೆ ಅಲ್ಲಿಯ ಸಿಬ್ಬಂದಿಗಳ ಜೊತೆಗೆ ಮಾತನಾಡಿ ನಿಮಗೆ ಒಟ್ಟಾರೆಯಾದ ಒಂದು ವ್ಯವಸ್ಥೆಯ ಅನುಭವ ಆಗುತ್ತೆ. ಜೊತೆಗೆ ನಮ್ಮ ಕಾಲ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನ ಸಿಗುತ್ತೆ. ಸೊ ಮಿಸ್ ಮಾಡದೆ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಬಹುಮಾನವನ್ನು ತಗೊಳ್ಳಿ. ಹಾಗೆ ಪ್ರತಿ ಶುಕ್ರವಾರ ಸಂಜೆ 6:30ಕ್ಕೆ ಸುದ್ದಿ ನ್ಯೂಸ್ ಪುತ್ತೂರು ಚಾನೆಲ್ ಅಲ್ಲಿ, ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ಕರೆ ಮಾಡಿ ಕಾರ್ಯಕ್ರಮದಲ್ಲೇ ಪಾಲ್ಗೊಳ್ಳಿ. ನಿಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿ ನಾವು ತೋರಿಸುವಂತ ಜ್ಯುವೆಲ್ರಿಯ ನಿಖರವಾದ ಬೆಲೆಯನ್ನ ಗೆಸ್ ಮಾಡಿ ನಮಗೆ ಕಾಲ್ ಮಾಡಿ ತಿಳಿಸಿ. ಎಸ್, ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಯಾಕಂದ್ರೆ ಇಷ್ಟು ಜನ ಕಾಲ್ ಮಾಡಿದವರು ಕೂಡ, ಕಾಲ್ ಸಿಗದೆ ಇದ್ದವರು ಕೂಡ ಮನಸ್ಸಲ್ಲಿ ಒಂದು ಪ್ರೈಸ್ ಅನ್ನ ಗೆಸ್ ಮಾಡಿರ್ತೀರಿ. ಆದ್ರೂ ಅದನ್ನು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ನಿಮಗೆ ಇರುತ್ತೆ. ಖಂಡಿತವಾಗ್ಲೂ ನಮ್ಗೆ ಗೊತ್ತಿದೆ. ಎಸ್, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವೀಗ ಈ ಒಂದು ಬ್ಯಾಂಗಲ್ಸ್ ನ ನಿಖರವಾದ ಬೆಲೆಯನ್ನ ನಿಮಗೆ ಹೇಳೋರಿದ್ದೇವೆ. ಎಸ್, ಇದು ಆಂಟಿಕ್ ಬ್ಯಾಂಗಲ್ ಅಂತ ಅವಾಗಲೇ ಶ್ರಾವ್ಯ ಅವ್ರು ಹೇಳಿದ್ರು. ಸೊ ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ವೇಸ್ಟೇಜ್ ಅಲ್ಲಿ ಕೂಡ ಸ್ವಲ್ಪ 20% ಅಷ್ಟೇ ನಾವು ತಗೊಳ್ತಾ ಇದ್ದೀವಿ, ಬೇರೆ ಕಡೆ 24% ಇದೆ ಅಂತ ಹೇಳಿದ್ರು. ಎಸ್, ಇದೀಗ ಈ ಒಂದು ಬ್ಯಾಂಗಲ್ನ ನಿಖರವಾದ ಬೆಲೆಯನ್ನ ತಿಳ್ಕೊಳ್ಳುವಂತಹ ಸಮಯ. ತುಂಬ ಕುತೂಹಲದಿಂದ ಕಾಯ್ತಾ ಇರುವಂತಹ ನಮ್ಮೆಲ್ಲ ಗ್ರಾಹಕರಿಗೆ ನಮ್ಮ ಈ ಒಂದು ಚಿನ್ನದ ತೂಕ 28 ಗ್ರಾಮ್ 90 ಮಿಲಿ. ಈ ಒಂದು ಬ್ಯಾಂಗಲ್ನ ತೂಕ ಎಷ್ಟಿದೆ ಅಂತಂದ್ರೆ 28 ಗ್ರಾಮ್ 90 ಮಿಲಿ ಇದೆ. ಜೊತೆಗೆ ಈ ಒಂದು ಆಂಟಿಕ್ ಬ್ಯಾಂಗಲ್ನ ನಿಖರವಾದ ಬೆಲೆ 4,68,732 ರೂಪಾಯಿ. ಎಸ್, 4,68,732 ರೂಪಾಯಿ. ತುಂಬ ಕೆಲವರು ಕನ್ಫ್ಯೂಸ್ ಆದರು ಅಂತ ಅನ್ಕೊಳ್ತೀನಿ ನಾನು. ಕೆಲವರು ಒಂದೇ ಬ್ಯಾಂಗಲ್ ಅಂತ ಇಲ್ಲ, ನಾನು ಮತ್ತೆ ಹೇಳಿದ್ದೀನಿ ಇದೊಂದು 2 ಬ್ಯಾಂಗಲ್ನ ಬೆಲೆ ಅಂತ. ಎಸ್, ನಮ್ಗೆ ಗೊತ್ತಿಲ್ಲ ಇವತ್ತಿನ ಅದೃಷ್ಟವಂತರು ಯಾರು ಅಂತ. ಎಸ್, ನಮಗೆ ತುಂಬ ಖುಷಿ ಅಂತ ಅನ್ಸೋದು. ಯಾಕಂದರೆ ನಮ್ಮ ಪ್ರತಿ ಸಂಚಿಕೆಯ ಕಾಲರ್ ನಮ್ಮ ಜಯಶ್ರೀ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಅವರಿಗೆ ಪ್ರತಿ ಸಲ ನಾನು ಹೇಳ್ತಾ ಇದ್ದೆ, ಬೆಂಗಳೂರಲ್ಲಿ ಮಂಗಳೂರು ಜ್ಯುವೆಲ್ಸ್ 31 ವರ್ಷಗಳಿಂದ ಕಾರ್ಯಾಚರಿಸ್ತಾ ಇದೆ. ಸೊ ಒಂದ್ಸಲ ಬೆಂಗಳೂರಿನ ಒಂದು ಮಳಿಗೆಗೆ ನೀವು ವಿಸಿಟ್ ಮಾಡಿ ಅಂತ. ವಿಸಿಟ್ ಮಾಡಿದಾರ ಇಲ್ವಾ ಅಂತ ಗೊತ್ತಿಲ್ಲ, ಆದರೆ ನಮಗೆ ಕರೆ ಮಾಡೋದನ್ನು ಮಾತ್ರ ಅವ್ರು ಮಿಸ್ ಮಾಡಲಿಲ್ಲ. ಪ್ರತಿ ಸಂಚಿಕೆಯಲ್ಲೂ ಇವತ್ತು ಕೂಡ ಹೇಳಿದ್ರು, ಗೊತ್ತಿಲ್ಲ ನಮ್ಮ ಮಗಳು ಹೇಳಿದ್ರು, ಇಲ್ಲಮ್ಮ ಟ್ರೈ ಮಾಡು, ಪ್ರೈಸ್ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ. ಬಟ್ ಅವರ ಅದೃಷ್ಟ ಇವತ್ತು ಖುಲಾಯಿಸಿದೆ. ಅದಕ್ಕೆ ನಾನು ಹೇಳಿದ್ದು, ಮಿಸ್ ಮಾಡಬೇಡಿ, ನಿಮ್ಮ ಅದೃಷ್ಟ ಪರೀಕ್ಷೆಗೆ ನೀವು ಮುಂದಾಗಿ ಪ್ರಯತ್ನ ಪಡಿ. ಕಾಲ್ ಸಿಕ್ಕಿಲ್ಲ ಅಂತಂದ್ರೂ ಕಂಟಿನ್ಯೂಸ್ ಆಗಿ ನೀವು ಕರೆಯನ್ನ ಮಾಡಿ ಅಂತ. ಜಯಶ್ರೀ ಅವರ ಅದೃಷ್ಟ ಇವತ್ತು ಖುಲಾಯಿಸಿದೆ. ಅವರು ಹೇಳಿರುವಂತಹ ಬೆಲೆ 4,65,000 ರೂಪಾಯಿಗಳು. ನಿಖರವಾದ ಬೆಲೆ ಅಲ್ಲ ಅಂತಂದ್ರೂ ಅದರ ಸಮೀಪವಾದ ಬೆಲೆಯನ್ನ ಗೆಸ್ ಮಾಡಿ ಹೇಳಿದಿರಿ. ಅವರ ಇಷ್ಟು ಸಂಚಿಕೆಯ ಪ್ರೈಸ್ ಕೂಡ ನಮ್ಮ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ವೇಟ್ ಮಾಡ್ತಾ ಇದೆ. ಸೊ ಅದರ ಜೊತೆಗೆ ಒಂದು ಬಂಪರ್ ಪ್ರೈಸ್ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಜಯಶ್ರೀ ಅವರು. ಎಸ್, ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ. ಜೊತೆಗೆ ನಿಮಗೆ ಒಳ್ಳೆಯ ಪ್ಲಾನ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಸುದ್ದಿಯ ಕಾಲರ್ ಆಗಿದ್ರೆ, ನೀವು ಈ ಕಾರ್ಯಕ್ರಮದ ಕಾಲರ್ ಆಗಿದ್ರೆ, ಅದಕ್ಕೂ ಕೂಡ ಒಂದು ವಿಶೇಷವಾದ ಡಿಸ್ಕೌಂಟ್ ಇದೆ. ಸೊ ಹಾಗಾಗಿ ನಿಮ್ಗೆ ಏನಾದ್ರು ಚಿನ್ನ ತಗೊಳ್ಳುವಂತಹ ಅಥವಾ ಶುಭ ಸಮಾರಂಭಗಳ ಹತ್ರ ಇದೆ ಅಂತಂದ್ರೆ, ಅಥವಾ ನಿಮಗೆ ಬೇಕಾದಂತ ಒಂದು ಡಿಸೈನ್ ಅಲ್ಲಿ ಜ್ಯುವೆಲ್ರಿಯನ್ನ ಮಾಡ್ಕೋಬೇಕು, ಜೊತೆಗೆ ಲೈಟ್ ವೇಟ್ ಜ್ಯುವೆಲ್ರಿಗಳು ಬೇಕು ಅಂತಂದ್ರೆ ನಿಮ್ಮೆಲ್ಲ ಆಸೆಗಳನ್ನ ಈಡೇರಿಸ್ತಾರೆ ಮಂಗಳೂರು ಜ್ಯುವೆಲ್ಸ್ ಅವರು. ಸೊ ಮಿಸ್ ಮಾಡದೆ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ. ನಮ್ಮೆಲ್ಲ ಕಾಲರ್ಗಳು ಕೂಡ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ. ನಿಮಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಕಾಯ್ತಾ ಇದೆ. ಮಿಸ್ ಮಾಡದೆ ಪ್ರತಿ ಸಂಚಿಕೆಯ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿ, ಕರೆ ಮಾಡಿ ನಾವು ತೋರಿಸುವಂತಹ ಆಭರಣದ ನಿಖರವಾದ ಬೆಲೆಯನ್ನ ತಿಳಿಸಿ. ಎಸ್, ನಮ್ಮ ಜೊತೆಗೆ ಇವತ್ತು ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಶ್ರಾವ್ಯ ಅವರಿದ್ರು. ಮೇಡಮ್, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಹಲವಾರು ಮಾಹಿತಿಯನ್ನ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಎಸ್, ಹಾಗೆ ಕರೆ ಮಾಡಿರುವಂತಹ ಎಲ್ಲ ಕಾಲರ್ಸ್ಗೂ ಕೂಡ ನಾವು ಥ್ಯಾಂಕ್ಸ್ ಅಂತ ಹೇಳ್ತಾ, ಜೊತೆಗೆ ಜಯಶ್ರೀ ಅವರು ಏನು ವಿನ್ನರ್ ಆಗಿದ್ದಾರೆ, ನಿಮಗೆ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.